ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತೆ, ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ, ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣದ ಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನು ಜಾತೆ, ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಬೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸೀಕ ಜೈನರು ಜ್ಞಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಆಗಮಿಸಿದ ತಮಗೆಲ್ಲರನ್ನು ಸ್ವಾಗತಿಸಲಿದ್ದಾರೆ ಡಾಕ್ಟರ್ ಮಿಸ್ರಿಯಾ ಸುಹಾನ, ವೈದ್ಯಾಧಿಕಾರಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ನಾಟಕಲ್. ತಾಲೂಕು ಆರೋಗ್ಯಾಧಿಕಾರಿ ಕಚೇರಿ ಮಂಗಳೂರು, ಪ್ರಾಥಮಿಕ ಆರೋಗ್ಯ ಕೇಂದ್ರ ನಾಟಕಲ್, ಗ್ರಾಮ ಪಂಚಾಯತ್ ಬೆಲ್ಮಾ, ಮಂಜನಾಡಿ, ಕೊಣಜೆ ಹಾಗೂ ಬ್ರಹ್ಮಶ್ರೀ ನಾರಾಯಣ ಗುರು ಸಭಾ ಮಂದಿರ, ಗ್ರಾಮ ಚಾವಡಿ, ದಕ್ಷಿಣ ಕನ್ನಡ ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ 2020ನೇ ಸಾಲಿನ ವಿಶ್ವ ಜನಸಂಖ್ಯಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಆಧಾರದ ಆತ್ಮೀಯ ಸ್ವಾಗತ ಕೋರುವ ಭಾಗ್ಯ ನನ್ನದಾಗಿದೆ. ಅತಿಥಿ ದೇವೋ ಭವ, ಬಂದ ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆ. ಪ್ರಪ್ರಥಮವಾಗಿ ವೇದಿಕೆ ಮೇಲೆ ಆಸೀನರಾದ ನಮ್ಮ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಂಗಳೂರು ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಮೊಹಮ್ಮದ್ ಮೋನು ಇವರಿಗೆ ತಾಲೂಕು ಆರೋಗ್ಯಾಧಿಕಾರಿ ಕಚೇರಿ ಮಂಗಳೂರು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಾಟಕಲ್ ಇವರ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿಯಾದ ಶ್ರೀಮತಿ ಜ್ಯೋತಿ ಕೆ ಉಳಪಾಡಿ ಇವರಿಗೂ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ತಾಲೂಕು ಆರೋಗ್ಯಾಧಿಕಾರಿ ಕಚೇರಿ ಮಂಗಳೂರು, ಪ್ರಾಥಮಿಕ ಆರೋಗ್ಯ ಕೇಂದ್ರ ನಾಟಕಲ್, ಗ್ರಾಮ ಪಂಚಾಯತ್ ಬೆಳ್ಮಾ, ಮಂಜನಾಡಿ, ಕೋಣಾಜೆ ಹಾಗೂ ಬ್ರಹ್ಮಶ್ರೀ ನಾರಾಯಣಗುರು ಸಭಾಮಂದಿರ, ಗ್ರಾಮ ಚಾವಡಿ ಇದರೆಲ್ಲರ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಏನು
ನಮ್ಮ ವಿಪತ್ತಿನಲ್ಲಿಯೂ ಕುಟುಂಬ ಯೋಜನೆಯ ತಯಾರಿ ಸದೃಢ ರಾಷ್ಟ್ರ ಮತ್ತು ಕುಟುಂಬದ ಸಂಪೂರ್ಣ ಜವಾಬ್ದಾರಿ ಅನ್ನುವ ಘೋಷಣೆಯೊಂದಿಗೆ ನಡೆಯುತ್ತಿರುವಂತಹ ವಿಶ್ವ ಜನಸಂಖ್ಯಾ ದಿನಾಚರಣೆ 2020 ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ತಾಲೂಕ್ ಪಂಚಾಯತಿನ ಅಧ್ಯಕ್ಷರು ಆದಂತಹ ಶ್ರೀಯುತ ಮೊಹಮ್ಮದ್ ಮೋನೂರವರೇ, ಅದೇ ರೀತಿ ತಾಲೂಕ್ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಪದ್ಮಾವತಿ ಅವರೇ, ವೇದಿಕೆಯಲ್ಲಿರುವ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಶಿಕ್ಷಣ ಸಂಯೋಜಕಿಯಾದಂಥ ಶ್ರೀಮತಿ ಜ್ಯೋತಿ ಅವರೇ, ನಾಟಕಲ್ಲಿನ ಆಡಳಿತ ವೈದ್ಯಾಧಿಕಾರಿಯಾದಂಥ ಶ್ರೀಮತಿ ಸುನೀತಾರವರೇ, ಅದೇ ರೀತಿ ನಮ್ಮ ಈ ಬ್ರಹ್ಮಶ್ರೀ ನಾರಾಯಣ ಗುರು ಧರ್ಮ ಚಾವಡಿಯ ವ್ಯವಸ್ಥಾಪಕ ಅಧ್ಯಕ್ಷರೇ, ಪಿ ಡಿ ಒಗಳವರೇ, ನಾಟಕಲ್ಲಿನ ವೈದ್ಯಾಧಿಕಾರಿಯಾದಂತಹ ಮಿಸ್ರಿಯರವರೇ, ಹಾಗೂ ಇಲ್ಲಿ ಬಂದಂತಹ ಎಲ್ಲ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಆರೋಗ್ಯ ಕಾರ್ಯಕರ್ತೆಯರು, ಜೊತೆಗೆ ಸ್ತ್ರೀಶಕ್ತಿಯವರು ಹಾಗೂ ಎಲ್ಲರೂ ಆತ್ಮೀಯರು, ಜೊತೆಗೆ ಮಾಧ್ಯಮ ಮಿತ್ರರು ಎಲ್ಲರನ್ನು ಕೂಡ ಮಗದೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಬಹುಶಃ ಜುಲೈ 11 ಎಲ್ಲ ಕಡೆ ನಾವು ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಪ್ರತಿ ವರ್ಷ ಆಚರಣೆ ಮಾಡ್ತೇವೆ. ಈ ವರ್ಷ ಕೋವಿಡ್ನಿಂದಾಗಿ ನಾವು ಈ ಕಾರ್ಯಕ್ರಮವನ್ನು ಸ್ವಲ್ಪ ವಿಳಂಬವಾಗಿ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಸೊ ಉದ್ದೇಶ ಇಷ್ಟೇ, ಯಾವುದೇ ದಿನಾಚರಣೆ, ಬಹುಶಃ ನಿಮಗೆಲ್ಲ ಗೊತ್ತಿರ್ಬೋದು, ಮಲೇರಿಯಾ ದಿನಾಚರಣೆ, ಈಗ ಮೊನ್ನೆ ನಾಡಿದ್ದು ನಡೆಯುವಂಥ ಮಧುಮೇಹ ದಿನಾಚರಣೆ, ಅಯೋಡಿನ್ ದಿನಾಚರಣೆ, ಬೇರೆ ಬೇರೆ ಒಂದೊಂದು ಕಾಯಿಲೆಗಿರ್ಬೋದು ಅಥವಾ ಒಂದೊಂದು ಸಂಬಂಧಪಟ್ಟ ವಿಷಯಗಳಿಗೆ ಒಂದೊಂದು ದಿನಾಚರಣೆ ಅಂತ ಆಚರಣೆ ಮಾಡ್ತೇವೆ. ಉದ್ದೇಶ ಇಷ್ಟೇ, ಆ ಕಾರ್ಯಕ್ರಮದ ಮಹತ್ವ, ಆ ಕಾರ್ಯಕ್ರಮಕ್ಕೆ ನಾವು ಮಾಡಬೇಕನ್ನುವ ವಿಷಯಗಳ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡುವಂಥದ್ದು. ಸೊ ಅದೇ ರೀತಿಯಲ್ಲಿ ವಿಶ್ವ ಜನಸಂಖ್ಯಾ ದಿನಾಚರಣೆ ಇದು 1987 ಒಬ್ಬರು ಡಾಕ್ಟರ್ ಝಕಾರಿಯಾ ಅಂತ ಇದ್ದಾರೆ ನಮ್ಮ ವರ್ಲ್ಡ್ ಬ್ಯಾಂಕ್ನಲ್ಲಿ. ಅವರು ಅಲ್ಲಿ ಲೆಕ್ಕ ಪರಿಶೋಧಕರದ ಡೆಮೋಗ್ರಫರ್ ಆಗಿರ್ತಾರೆ. ಅವರು ಯಾವಾಗ ನಮ್ಮ ವಿಶ್ವದ ಜನಸಂಖ್ಯೆ 500 ಕೋಟಿ ದಾಟಿತೋ ಆ ವರ್ಷವನ್ನು, ಆ ಸಮಯವನ್ನು, ಆ ದಿನವನ್ನು ಜುಲೈ 11, 1987 ಅನ್ನುವಂಥದ್ದನ್ನು ವಿಶ್ವ ಜನಸಂಖ್ಯಾ ದಿನಾಚರಣೆ ಅಂತ ಘೋಷಿಸಿದರು. ಅದು ನಮ್ಮ ಇದು ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ಸ್ ಏನಿದೆ 1989ರಿಂದ ಅದನ್ನು ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತು. ಸೊ ಆಚರಣೆ ಮಾಡೋ ಉದ್ದೇಶ ನಿಮಗೆಲ್ಲರಿಗೂ ಗೊತ್ತಿದೆ. ನಮ್ಮ ಜನಸಂಖ್ಯೆ ಎಷ್ಟಿತ್ತು, ಯಾವ ವೇಗದಲ್ಲಿ ಅದು ಜಾಸ್ತಿ ಆಗ್ತಿದೆ ಅನ್ನುವಂಥ ಗೊತ್ತಿದೆ. ಅಂಕಿ ಅಂಶಗಳ ಪ್ರಕಾರ ನಾವು ತಗೊಂಡಾಗ ವರ್ಷಕ್ಕೆ ಹೆಚ್ಚು ಕಡಿಮೆ ನಮ್ಮ ಭಾರತದಲ್ಲಿ 1,80,00,000 ಜನರು ಸೇರ್ತಾ ಹೋಗ್ತಾ ಇದ್ದಾರೆ. ಸೊ ಈಗಾಗಲೇ ಜನಸಂಖ್ಯೆ ನಿಮಗೆಲ್ಲರಿಗೂ ಗೊತ್ತಿದೆ, ನಮ್ಮದು ಏನು 138 ಮಿಲಿಯನ್ ಎಷ್ಟಿದೆ, ಅದನ್ನು ನಾವು ಇನ್ನು ಲೆಕ್ಕ ಮಾಡ್ತಾ ಹೋದಾಗ ಇನ್ನು ಅಂಕೆಗಳು ಸಿಗದಿರುವಂಥ ಪರಿಸ್ಥಿತಿಗಳು ಬರುವ ಸಾಧ್ಯತೆಗಳಿವೆ. ಅದಕ್ಕೋಸ್ಕರ ಈ ಕಾರ್ಯಕ್ರಮದಲ್ಲಿ ಉದ್ದೇಶ ಏನು ಅಂತ ಹೇಳಿದರೆ, ಅಲ್ಲಿ ಈ ಸಲದ ಘೋಷಣೆ ವಾಕ್ಯ ನೀವು ನೋಡಿದರೆ ಏನಂತ ಹೇಳಿದರೆ, ವಿಪತ್ತಿನಲ್ಲಿಯೂ ಅಂತ ಹೇಳಿದರೆ ನಾವೀಗ ಒಂದು ಕೋವಿಡ್ ವಿಪತ್ತಿನಲ್ಲಿ ಇದ್ದೇವೆ, ಅಥವಾ ನಮ್ಮದು ಏನು ಸಮಾಜದಲ್ಲಿ ಆಗ್ತಾ ಇರುವಂಥ ವಿಪತ್ತಿನಲ್ಲಿ ಇದ್ದೇವೆ. ಅಂಥ ಸಂದರ್ಭದಲ್ಲಿ ಕೂಡ ನಾವು ಕುಟುಂಬ ಯೋಜನೆ ಏನು ಚಿಕ್ಕ ಸಂಸಾರ ಚೊಕ್ಕ ಸಂಸಾರ ಅನ್ನುವ ವಾಕ್ಯ ಏನಿದೆ, ಈ ವಾಕ್ಯದೊಂದಿಗೆ ನಡೆಯುವಂಥ ಏನು ಕಾರ್ಯಕ್ರಮಗಳಿದೆ, ಕುಟುಂಬ ಯೋಜನೆ ಕಾರ್ಯಕ್ರಮ ಇರ್ಬೋದು, ತಾತ್ಕಾಲಿಕ ಇರ್ಬೋದು, ಪರ್ಮನೆಂಟ್ ಇರ್ಬೋದು. ಸೊ ಇದೆಲ್ಲ ಯೋಜನೆಗಳನ್ನು ನಾವು ಹಾಕ್ಕೊಂಡಾಗ ಹೇಗೆ ಜನಸಂಖ್ಯೆಯನ್ನು ನಾವು ನಿಯಂತ್ರಣ ಮಾಡ್ಬೋದು, ಹೇಗೆ ಒಂದು ಸದೃಢ ರಾಷ್ಟ್ರ ಅಥವಾ ಸದೃಢ ವಿಶ್ವವನ್ನು ನಾವು ಬೆಳೆಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಇದು ಎಲ್ಲರ ಜವಾಬ್ದಾರಿ ಅಂತ. ಮುಖ್ಯವಾಗಿ ನಾವು ಇನ್ನೊಂದು 2 ವಾರ ಬಿಟ್ಟು NSV ನಾನ್ ಸ್ಕ್ಯಾಲ್ಪಲ್ ವ್ಯಾಸೆಕ್ಟಮಿ ಅಂತ ಹೇಳ್ತೇವೆ, ಅಥವಾ ಪುರುಷ ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ ಒಂದು ಪಾಕ್ಷಿಕ ಅಂತ ನಾವು ಇಟ್ಕೊಂಡಿದ್ದೇವೆ. ಆವಾಗ ಪುರುಷರ ಸಹಭಾಗಿತ್ವ, ಬಹುಶಃ ಎಲ್ಲದಕ್ಕೂ ಕೂಡ ನಾವು ಮಹಿಳೆಯರನ್ನೇ ಅವಲಂಬಿತರಾಗಿರುವಂಥದ್ದು.
ಸೊ ಈ ಕುಟುಂಬ ಕಲ್ಯಾಣ ಕಾರ್ಯಕ್ರಮದಲ್ಲಿ ನಾವು ಅವರಿಗೇನೆ ಹೆಚ್ಚು ಒತ್ತಡ ಹಾಕುವುದಕ್ಕಿಂತ ಪುರುಷರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಸೇರಿಸಿಕೊಂಡು ಅವರಲ್ಲಿ ಕೂಡ ಏನು ಈ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡುವಂಥದ್ದು ಏನು ಸರಳ ವಿಧಾನವಿದೆ ಅದರ ಬಗ್ಗೆ ಕೂಡ ಮಾಹಿತಿಗಳನ್ನು ಜಾಗೃತಿಯನ್ನು ಉಂಟು ಮಾಡುವಂಥದ್ದು. ಬಹುಶಃ ಸಭೆಯಲ್ಲಿ ಪುರುಷರು ಕೂಡ ಸಮಪಾಲಾಗಿ ಇರ್ತಿದ್ರೆ ಪುರುಷರ ಸಹಭಾಗಿತ್ವ ಅಂತ ಹೇಳ್ಬೋದಿತ್ತು. ಆದರೆ ಹೆಚ್ಚಾಗಿ ಗೊತ್ತಿದೆ, ನಾವು ಮೊದಲಿಂದಲೂ ಏನು ಆರೋಗ್ಯದ ಕಾರ್ಯಕ್ರಮಗಳು ಮಾಡುವಂಥ ಸಂದರ್ಭದಲ್ಲಿ ನಮಗೆ ಮಹಿಳಾ ಪ್ರೇಕ್ಷಕರೇ ಹೆಚ್ಚಾಗಿ ಸಿಗುವಂಥದ್ದು. ಆದರೂ ಕೂಡ ಮಹಿಳಾ ಪ್ರೇಕ್ಷಕರು ಸಿಗುವಂಥದ್ದು ಅಂತ ಹೇಳಿಬಿಟ್ಟು ನಾವು ಅವರನ್ನೇ ಒತ್ತಡ ಹಾಕುವಂಥದ್ದಲ್ಲ. ಪುರುಷರಲ್ಲಿ ಕೂಡ ಏನು ಸರಳ ವಿಧಾನದಲ್ಲಿ ಸಂತಾನ ಚಿಕಿತ್ಸೆ ಮಾಡಬಹುದು, ಅದರ ಬಗ್ಗೆ ಜನರಲ್ಲಿ ಜಾಗೃತಿ ಉಂಟು ಮಾಡುವಂಥದ್ದನ್ನು ಕೂಡ ಏನು ನಮ್ಮ ಆರೋಗ್ಯ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರಿದ್ದೀರಾ, ನೀವು ಸಮಾಜದಲ್ಲಿ ಮಾಡಬೇಕಾಗತ್ತೆ. ಸೊ ಈ ರೀತಿ ಏನು ಪಾಪ್ಯುಲೇಷನ್ ಅಥವಾ ಜನಸಂಖ್ಯೆ ಹೆಚ್ಚುತ್ತಿರುವುದರಿಂದ ಆಗುವಂಥ ತೊಂದರೆಗಳು ಎಲ್ಲರಿಗೂ ಕೂಡ ಗೊತ್ತಿದೆ. ಅದನ್ನೆಲ್ಲ ಆಮೇಲೆ ನಮ್ಮ ಸಂಪನ್ಮೂಲ ವ್ಯಕ್ತಿ ಆಗಿರುವಂಥ ಡಾಕ್ಟರ್ ಸುನೀತಾರವರು ವಿಸ್ತಾರವಾಗಿ ಹೇಳಲಿಕ್ಕಿದ್ದಾರೆ. ಸಿಗುವಂಥ ಏನು ಸೇವೆಗಳಿದೆ, ಏನೆಲ್ಲ ಯೋಜನೆಗಳಿದೆ, ಅದನ್ನೆಲ್ಲ ಅವರು ಆಮೇಲೆ ವಿಸ್ತಾರವಾಗಿ ಹೇಳುವಂಥದ್ದಿದೆ. ಆದರೂ ಕೂಡ ಈ ಪ್ರಾಸ್ತಾವದಲ್ಲಿ ಹೇಳುವುದು ಇಷ್ಟೇ, ಜನಸಂಖ್ಯೆ ಈ ರೀತಿಯಲ್ಲಿ ಹೋದರೆ ಮುಂದಕ್ಕೆ ಹೋಗುವಂಥ ಅನಾಹುತಗಳಿಗೆ ನಾವೇ ಅನುವು ಮಾಡಿಕೊಟ್ಟಾಗ ಆಗುತ್ತೆ. ಈ ನಿಟ್ಟಿನಲ್ಲಿ ಒಂದು ಒಳ್ಳೆ ರೀತಿಯ ಸಮಾಜ ಬೆಳಿಬೇಕು. ಒಂದು ಸಂಸಾರ ಅಂತ ಹೇಳಿದ ಮೇಲೆ ಎಲ್ಲರಿಗೂ ಕೂಡ ಏನು ವಿದ್ಯಾಭ್ಯಾಸ ಇರುವಂಥದ್ದಿರ್ಬೋದು, ಒಳ್ಳೆಯ ವ್ಯಕ್ತಿತ್ವ ಕೊಡುವಂಥದ್ದಿರ್ಬೋದು. ಈ ನಿಟ್ಟಿನಲ್ಲಿ ನಾವು ಮುಂದೆ ಸಾಗಬೇಕಾದ್ರೆ ಸಂಸಾರವನ್ನು ಅಥವಾ ಜನಸಂಖ್ಯೆಯನ್ನು ಹತೋಟಿಯಲ್ಲಿ ಇಡಬೇಕು ಅಂತ ಹೇಳುತ್ತಾ ನನಗೆ ಪ್ರಾಸ್ತಾವಿಕ ಭಾಷಣ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ಇವತ್ತಿನ ಎಲ್ಲ ಸಂಯೋಜಕರಿಗೆ ವಂದಿಸುತ್ತಾ ನನ್ನ ಪ್ರಾಸ್ತಾವಿಕ ಭಾಷಣ ಇಲ್ಲಿಗೆ ಮುಗಿಸ್ತಿದ್ದೆ. ಜನಸಂಖ್ಯೆ ದಿನಾಚರಣೆ ಅಲ್ಲದಿದ್ದರೂ ಕೂಡ ನಾನು ವೇದಿಕೆ ಸಿಕ್ಕಿದಾಗ ಸ್ವಲ್ಪ ಒಂದು 2 ಮಾತು ಕೋವಿಡ್ ಬಗ್ಗೆ ಎಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕೋವಿಡ್ ನಿಮಗೆಲ್ಲರಿಗೂ ಗೊತ್ತಿದೆ. ಏನಂತ ಹೇಳಿದರೆ ಪ್ರಕರಣಗಳು ಏನು 400-500 ಆಗ್ತಾ ಇತ್ತು, ಈಗ ದಿನಕ್ಕೆ 50ರ ಒಳಗಡೆ. ನಮ್ಮ ಮಂಗಳೂರು ತಾಲೂಕು ತಗೊಂಡಾಗ ಒಂದು 20 ಪ್ರಕರಣಗಳ ಒಳಗಡೆ, ಅಥವಾ ಆಕ್ಟಿವ್ ಕೇಸ್ಗಳು ಈಗ ಚಾಲ್ತಿಯಲ್ಲಿರುವ ಪ್ರಕರಣಗಳು ತಗೊಂಡ್ರೆ ಇಡೀ ಮಂಗಳೂರು ತಾಲೂಕಿನಲ್ಲಿ ಒಂದು 450 ಜನರಿದ್ದಾರೆ ಅಷ್ಟೇ. ಅದರಲ್ಲಿ ಕೂಡ 70% ಮನೆಯಲ್ಲಿದ್ದಾರೆ. ಸೊ ಜನರಿಗೆ ಈಗ ಏನಾಗಿದೆ ಅಂತ ಹೇಳಿದರೆ ಬಹಳಷ್ಟು ರಿಲ್ಯಾಕ್ಸ್ ಆಗಿದ್ದಾರೆ. ಕೋವಿಡ್ ಮರೆಯುವಂಥ ಹಂತಕ್ಕೆ ಬರ್ತಾ ಇದ್ದೇವೆ. ದಯವಿಟ್ಟು ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಪಾಶ್ಚಾತ್ಯ ಕೆಲವು ದೇಶಗಳಲ್ಲಿ, ನಮ್ಮ ಪಕ್ಕದ ಜಿಲ್ಲೆಗಳಲ್ಲಿ ನಾವು ನೋಡುವಾಗ ಪ್ರಕರಣಗಳು 2ನೇ ಕರು ಅಂತ ಹೇಳ್ತೇವೆ, 2ನೇ ಹಂತಕ್ಕೆ ಹೋಗ್ತಾ ಇದೆ. ಯಾವಾಗ ನಾವು ತೀರಾ ರಿಲ್ಯಾಕ್ಸ್ ಆಗಲಿಕ್ಕೆ ಹೋಗ್ತೇವೆ, ಎಲ್ಲೂ ಕೂಡ ನಮಗೆ ನಮ್ಮ ಅಕ್ಕಪಕ್ಕ ಮನೆಯವರು ಅಡ್ಮಿಟ್ ಆಗ್ತಾ ಇದ್ದಾರೆ, ಮರಣ ಆಗ್ತಿದ್ದಾರೆ ಅನ್ನುವಾಗ ನಮಗೆ ಒಂದು ಭಯ ಇರುತ್ತೆ. ಯಾವಾಗ ಇದು ಯಾವುದು ಇರುವುದಿಲ್ವೋ ನಾವೆಲ್ಲ ಬೇಗನೆ ಮರೆತು ಬಿಡ್ತೇವೆ. ನಮ್ಮಲ್ಲಿ ಮರು ಅನ್ನೋದು ಬಹಳ ಬೇಗ. ಯಾಕೆಂತ ಹೇಳಿದರೆ ನಮಗೆ ಸೀರಿಯಲ್ಗಳಲ್ಲಿ ಪಾತ್ರಗಳು ಏನು ಮಾಡ್ತೇವೆ ಅನ್ನುವ ನೆನಪು ಇರುತ್ತೆ ಹೊರತು ಬಾಕಿ ವಿಚಾರಗಳ ಬಗ್ಗೆ ನಾವು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೊ ದಯವಿಟ್ಟು ನಮ್ಮ ಏನು ಸರ್ಕಾರಗಳಿದೆ ಅವು ಹಾಕಿರುವಂಥದ್ದು ಒಂದು ಧ್ಯೇಯವಾಕ್ಯ SMS. ನಿಮಗೆಲ್ಲರಿಗೂ ಗೊತ್ತಿದೆ, ಮೆಸೇಜ್ ಮಾಡುವವರಿಗೆ ಎಲ್ಲರಿಗೂ, ವಾಟ್ಸಪ್ ಯೂಸ್ ಮಾಡೋರು ಇರ್ಬೋದು, ಎಲ್ಲರಿಗೂ SMS ಅನ್ನುವಂಥದ್ದು ಗೊತ್ತಿದೆ. ಸೊ ಈ SMS ಅನ್ನುವಂಥದ್ದು 3 ಪದಗಳು. ಎಸ್ ಅಂತ ಹೇಳಿದರೆ ಸೇಫ್ ಡಿಸ್ಟೆನ್ಸ್, ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳುವಂಥದ್ದು. ಎಮ್ ಅಂತ ಹೇಳಿದರೆ ಮಾಸ್ಕ್, ಮುಖಗವಸವನ್ನು ಧರಿಸುವಂಥದ್ದು. ಇನ್ನೊಂದು ಎಸ್ ಅಂತ ಹೇಳಿದರೆ ಸ್ಯಾನಿಟೈಸರ್. ಸ್ಯಾನಿಟೈಸರ್ ಅಂತ ಹೇಳಿದರೆ ಕೈಗೆ ನಾವು ಕೆಮಿಕಲ್ ಸ್ಯಾನಿಟೈಸರೇ ಹಾಕಬೇಕು ಅಂತ ಏನಿಲ್ಲ, ಬರೀ ಸೋಪ್ ನೀರಲ್ಲಿ ಕೂಡ ಪದೇ ನಮ್ಮ ಕೈಯನ್ನು ತೊಳೆಯುವಂಥದ್ದು. ಇದು 3 ಇನ್ನೂ ಕೂಡ ನಾವು ಮುಂದುವರಿಸಬೇಕಾಗತ್ತೆ. ನಮ್ಮಲ್ಲಿ ಪ್ರಕರಣ ಕಡಿಮೆ ಆದರೂ ಕೂಡ ನಾವು ನಮ್ಮ ಜಾಗರೂಕತೆಗೆ, ಯಾಕೆಂದರೆ 2ನೇ ಕರು ಬಂದಾಗ ಯಾರಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದರೆ ಬಹುಶಃ ಈ ಪರಿಸರದಲ್ಲಿರ್ಬೋದು, ಅಥವಾ ಹೆಚ್ಚಾಗಿ ಈ ಪೇಟೆಯಲ್ಲಿರುವವರು ಅಥವಾ ಕೆಲವರು ಗ್ರಾಮಾಂತರದಲ್ಲವರಿಗೆ ಈಗಾಗಲೇ ಸೋಂಕು ಬಂದಾಗಿದೆ. ಈಗ ಯಾರು ಉಳಿದಿರ್ತಾರೆ ಅಂದರೆ ಮನೆಯಲ್ಲಿ ಹೆದರಿಕೆಯಲ್ಲಿ ಈ ವಯಸ್ಸಾದವರು ಇರ್ಬೋದು, ಚಿಕ್ಕ ಮಕ್ಕಳಿರ್ಬೋದು, ಶಾಲೆಗೆ ಹೋಗೋ ಮಕ್ಕಳು, ಇವರೆಲ್ಲ ಎಲ್ಲೂ ಹೊರಗಡೆ ಎಕ್ಸ್ಪೋಸ್ ಆಗಲಿಲ್ಲ. ಸೊ ಇವರಿಗೇನು ಹೊರಗಡೆ ಬಂದಾಗ ಅವರಿಗೇನಾದರೂ ಸೆಕೆಂಡ್ರಿ ಇನ್ಫೆಕ್ಷನ್ ಆಯಿತು ಅಂತ ಹೇಳಿದರೆ ಆವಾಗ ತುಂಬ ತೊಂದರೆ ಆಗುವ ಸಾಧ್ಯತೆಗಳಿದೆ. ಸೊ ದಯವಿಟ್ಟು ಈ 3 ಒಂದು ಸಾಮಾಜಿಕ ಅಂತರ, ಒಂದು ಮಾಸ್ಕ್, ಆಮೇಲೆ ಸ್ಯಾನಿಟೈಸರ್ ಅಥವಾ ಸೋಪಲ್ಲಿ ಕೈ ತೊಳೆಯುವಂಥದ್ದು, ಇದನ್ನು ಖಂಡಿತವಾಗ್ಲೂ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ
ಒಂದು ಅನಿಸಿಕೆ ಪ್ರಕಾರ ಬರುವ ಏನು ಸಮ್ಮರ್ ಹಾಲಿಡೇಸ್ ಅಥವಾ ಮಕ್ಕಳ ರಜೆ ಏಪ್ರಿಲ್ ಮೇ ಅಲ್ಲಿವರೆಗೆ ಕೂಡ ನಾವು ಇದನ್ನು ಮುಂದುವರಿಸಬೇಕು ಸ್ಟ್ರಿಕ್ಟಾಗಿ ಅಂತ ಹೇಳುತ್ತಾ ನನ್ನ ಆರೋಗ್ಯಾಧಿಕಾರಿ ಇವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಉದ್ಘಾಟನೆ. ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ವಿನಂತಿ. ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ತಾಲೂಕು ಪಂಚಾಯತ್ ಹಾಗೂ ಸಹಕರಿಸಿದವರಿಗೆ ಧನ್ಯವಾದಗಳು. ಬ್ರಹ್ಮಶ್ರೀ ನಾರಾಯಣ ಗುರು ಸಭಾಮಂದಿರ ಗ್ರಾಮೋತ್ಸವಡಿ ಇದರ ಜಂಟಿ ಆಶ್ರಯದಲ್ಲಿ ನಡೆಯುವಂಥ ವಿಶ್ವ ಜನಸಂಖ್ಯೆ ದಿನಾಚರಣೆಯ ಸಮಾರಂಭದ ಅಧ್ಯಕ್ಷಸ್ಥಾನ ವಹಿಸಿದಂಥ ಈ ಪ್ರದೇಶದ ತಾಲೂಕ್ ಪಂಚಾಯತಿನ ಸದಸ್ಯರಾದ ಶ್ರೀಮತಿ ಪದ್ಮಾವತಿ ಪೂಜಾರ್ತಿಯವರೇ, ತಾಲೂಕು ಆರೋಗ್ಯಾಧಿಕಾರಿಯಾದ ನಮ್ಮ ಸುಜಯರವರೇ, ಅದೇ ರೀತಿ ಡಾಕ್ಟರ್ ಕುಟುಂಬ ಕಲ್ಯಾಣ ಇಲಾಖೆಯ ಡಾಕ್ಟರ್ ದೀಪರವರೇ, ಶೈಲಾ ಖಾರ್ಗೆರವರೇ, ಅಭಿವೃದ್ಧಿ ಯೋಜನೆ ಅಧಿಕಾರಿಯಾದ ಜ್ಯೋತಿ ಉಲಿಪಾಡಿಯವರೇ, ನಮ್ಮ ನಾಟಕಲ್ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಯಾದ ಸುನೀತಾರವರೇ, ಅದೇ ರೀತಿ ನಮ್ಮ ವೈದ್ಯಾಧಿಕಾರಿಯಾದ ಮಿಶ್ರಿಯರವರೇ, ಎಲ್ಲ ನಮ್ಮ ಇಲಾಖೆಯ ಆರೋಗ್ಯ ಕಾರ್ಯಕರ್ತರೇ, ಡಾಕ್ಟರ್ಗಳೇ, ಇಲ್ಲಿ ಸೇರಿದ ಎಲ್ಲ ನಮ್ಮ ಮಹಿಳೆಯರೇ, ಮಾನ್ಯರೇ, ಖಂಡಿತವಾಗಿ ಈ ಒಂದು ಕಾರ್ಯಕ್ರಮ ಜುಲೈ ಆಗಬೇಕಿತ್ತು. ಕಾರಣಾಂತರದಿಂದ ಸ್ವಲ್ಪ ತಡವಾಗಿದೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಕ್ಷೇತ್ರದ ಶಾಸಕರಾದ ಯು ಟಿ ಖಾದರ್ ಅವರು ಉದ್ಘಾಟಿಸಬೇಕಿತ್ತು. ಅವರು ಕೊಚ್ಚಿಗೆ ತುರ್ತು ಕಾರ್ಯದಲ್ಲಿ ಹೋಗಿದ್ದರಿಂದ ಇವತ್ತು ಬರಲಿಕ್ಕೆ ಅನಾನುಕೂಲವಾಗಿದೆ. ನಮ್ಮ ಆರೋಗ್ಯ ಇಲಾಖೆಯವರಿಗೆ ತಿಳಿಸಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಖಂಡಿತವಾಗಿ ನಮ್ಮ ಈ ಪ್ರದೇಶದಲ್ಲಿ ಮಾಡಿದ್ದಕ್ಕೆ ನಮ್ಮ ತಾಲೂಕಿನ ಆರೋಗ್ಯ ಅಧಿಕಾರಿಯವರಿಗೆ, ಎಲ್ಲ ಇಲಾಖೆಯವರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಜನಸಂಖ್ಯೆ ನಿಮಗೆ ಗೊತ್ತಿದೆ, ಅದನ್ನು ನಮ್ಮ ಡಾಕ್ಟ್ರುಗಳು ನಿಮಗೆ ತಿಳಿಸ್ತಾ ಇದ್ದಾರೆ. ದೇಶಕ್ಕೆ ಸ್ವಾತಂತ್ರ್ಯ ಬರುವಾಗ ಸುಮಾರು 36 ಕೋಟಿ ಜನಸಂಖ್ಯೆ ಮಾತ್ರ ಇಲ್ಲಿದ್ದದ್ದು, ಕಮ್ಮಿ ಜನ. ಈಗ 72 ವರ್ಷ ಸ್ವಾತಂತ್ರ್ಯ ಕಳೆದು ಈಗ ನಾವು ಅಂಕಿಅಂಶ ನೋಡುವಾಗ 2011ರಲ್ಲಿ ನೋಡುವಾಗ 121 ಕೋಟಿ, ಈಗ ಜನಸಂಖ್ಯೆ ಲೆಕ್ಕ ಮಾಡುವಾಗ ಸುಮಾರು 130-135 ಕೋಟಿ ದಾಟಿರಬಹುದು. ಹಾಗಾಗಿ ಜನಸಂಖ್ಯೆ ಏರ್ತಾ ಇರುವ ಈ ಸಂದರ್ಭದಲ್ಲಿ ಎಲ್ಲ ಇದರಲ್ಲಿ ನಾವು ಕಷ್ಟಪಡ್ತಾ ಇದ್ದೇವೆ. ಇವತ್ತು ಕಷ್ಟದಲ್ಲಿ ನಾವು ಇರುವಂಥ ಈ ಒಂದು ಸಂದರ್ಭ ಸುಮಾರು ನಮ್ಮ ರಾಜ್ಯದಲ್ಲಿ ಈಗ ನಿಮಗೆ ಗೊತ್ತಿರಬಹುದು 1,81,00,000 ಮಗು ಈ ದೇಶದಲ್ಲಿ ಒಂದು ವರ್ಷಕ್ಕೆ ಜನನ ಆಗ್ತಾ ಇದೆ. ತಮಗೆಲ್ಲರಿಗೂ ಗೊತ್ತಿರಬಹುದು. ಹಾಗಾಗಿ ಜನಸಂಖ್ಯೆ ಹೆಚ್ಚಾಗುವಂಥ ಈ ಸಂದರ್ಭದಲ್ಲಿ ನಾವೆಲ್ಲ ಬಹಳಷ್ಟು ಜಾಗೃತೆಯಿಂದ ಬದುಕುವಂಥ ಅವಶ್ಯಕತೆ ಇದೆ. ನೀವು ನೋಡಿರ್ಬೋದು, ಈಗ ನಮ್ಮ ಸರ್ಕಾರಿ ಆಸ್ಪತ್ರೆ ಅಂತ ಹೇಳಿದರೆ ಕೆಲವರಿಗೆ ಬಹಳಷ್ಟು ಸಸಾರ ಸಲಿಗೆ ಸರ್ಕಾರಿ ಆಸ್ಪತ್ರೆ ಅಂತ ಹೇಳಿದರೆ, ಖಂಡಿತವಾಗಿ ಸರ್ಕಾರಿ ಆಸ್ಪತ್ರೆ ಇರುವಂಥ ಸವಲತ್ತುಗಳು ನಿಮ್ಮ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಸಿಗಲಿಕ್ಕೆ ಕಾಣುವುದಿಲ್ಲ. ನಿಮಗೆ ನೀವು ಪೇಪರಲ್ಲಿ ನೋಡಿರ್ಬೋದು, ನಮ್ಮ ಲೇಡಿ ಕೋಶನ್ ಆಸ್ಪತ್ರೆಯಲ್ಲಿ
800 ಮಗುವನ್ನು ಜನ್ಮ ನೀಡಿದ ಒಂದು ಆಸ್ಪತ್ರೆ ಹೆಗ್ಗಳಿಕೆ ಪಾತ್ರರಾಗಿದೆ. ಇದು ಎಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿರುವಂಥ ಸರ್ಕಾರಿ ಡಾಕ್ಟ್ರುಗಳು ಮಾಡಿದ ಸಾಧನೆ. ಈಗ ನಿಮಗೆ ಎಲ್ಲರಿಗೂ ಗೊತ್ತಿರ್ಬೋದು, ಈಗ ನಿಮ್ಮ ಪ್ರೈವೇಟ್ ಆಸ್ಪತ್ರೆ ಯಾರು ನಿಮಗೆ ಅಷ್ಟು ಗಮನ ಕೊಟ್ಟಿಲ್ಲ. ಆದರೆ ಸರ್ಕಾರದ ಲೇಡಿ ಕೋಶನ್ ಆಸ್ಪತ್ರೆ ಶ್ರೀಮಂತರಾಗಲಿ ಬಡವರಾಗಲಿ ಎಲ್ಲ ಜಾತಿ ಧರ್ಮದವರನ್ನು ಏಕ ಮನಸ್ಸಿನಿಂದ ಕಂಡು ಸುಮಾರು 800 ಮಗುವನ್ನು ಈ ದೇಶಕ್ಕೆ ಕೊಟ್ಟಂತ ಒಂದು ಕೊಡುಗೆ ಇದ್ದರೆ ಅದು ಖಂಡಿತವಾಗಿ ಸರ್ಕಾರಿ ಆಸ್ಪತ್ರೆ ಹೆಣ್ಲೋಕಿನಲ್ಲಿ ಅಂತ ಹೇಳಿ ನಮ್ಮ ಹೆಮ್ಮೆಯಿಂದ ಪಡೆಯುವಂಥ ಅವಕಾಶ ಆಗಬೇಕು. ಇವತ್ತು ನನ್ನ ಮೊಮ್ಮಗಳಾಗಲಿ ನನ್ನ ಮಗನ ಹೆಂಡತಿ ಆಗಲಿ ಹೇಳುವುದಾದರೆ ನಾನು ಮಂಗಳೂರು ನರ್ಸಿಂಗ್ ಹೆರಿಗೆ ಮಾಡಿದ್ದು ಹೆಮ್ಮೆ. ಅದು ಖಂಡಿತವಾಗಿ ತಪ್ಪಾಗಿ ತಿಳ್ಕೋಬೇಡಿ. ಸರ್ಕಾರಿ ಆಸ್ಪತ್ರೆಯನ್ನು ಯಾರು ನೀವು ದೂಷಣೆ ಮಾಡಬೇಡಿ. ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಪ್ರದೇಶದಲ್ಲಿ ಈಗ ನಿಮಗೆ ಗೊತ್ತಿರ್ಬೋದು, ಪಾವೂರು, ಬೋಳ್ಯಾರ್, ನಾಟಕಲ್ ಜೊತೆಗೆ ಎಲಿಯಾರ್ ಪದವು, ಈ 3 ಕಡೆ ಇರುವಂಥ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೋಗಿ ನೀವು ಎಲ್ಲ ರೀತಿಯ ಮದ್ದುಗಳು, ಎಲ್ಲ ರೀತಿಯ ಸೌಕರ್ಯಗಳು, ಅಲ್ಲಿರುವಂಥ ಸಿಬ್ಬಂದಿಗಳು ನಿಮ್ಮನ್ನು ಒಳ್ಳೆ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಗೌರವ ಕೊಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಮುಂದಕ್ಕಾದರೂ ಎಲ್ಲರೂ ನಾವು ಜನಸಾಮಾನ್ಯರು ನಾವೆಲ್ಲರೂ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಟ್ಟು ಸರ್ಕಾರಿ ಆಸ್ಪತ್ರೆ ಸೌಲಭ್ಯವನ್ನು ಪಡೆದು ನಮ್ಮೆಲ್ಲರ ಕರ್ತವ್ಯ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು, ಈಗ ನಿಮಗೆ ಗೊತ್ತಿರ್ಬೋದು ಪ್ರೈವೇಟ್ ಆಸ್ಪತ್ರೆಯಲ್ಲಿ ಈಗ ನಮ್ಮ ಸ್ನೇಹಿತರೊಬ್ಬರು ಮೊನ್ನೆ ಹೇಳಿದರು, ಪ್ರೈವೇಟ್ ಆಸ್ಪತ್ರೆಯಲ್ಲಿ ಕೋವಿಡ್ ಸಂದರ್ಭದಲ್ಲಿ ಸುಮಾರು 60-70 ಸಾವಿರ ರೂಪಾಯಿ ಬಿಲ್ ಮಾಡ್ತಾ ಇದ್ದಾರೆ. ಹೆಣ್ಲಾಕ್ ಆಸ್ಪತ್ರೆಯಲ್ಲಿ ಒಂದೇ ₹1 ಖರ್ಚಾಗದೆ ಅಷ್ಟು ಆರೋಗ್ಯವಂತಾಗಿ ಬಂದಿದ್ದಾರೆ. ಅವ್ರ ಹತ್ರ ನಾನು ಹೇಳಿದ್ದೇನೆ, ನೀವೊಂದು ಟಿವಿಗೆ ಮಾಧ್ಯಮಕ್ಕೆ ಏನಾದರೂ ಇದು ಕೊಡಿ ಅಂತ, ಪ್ರಚಾರ ಕೊಡಿ ಅಂತ. ಯಾಕೆ ಅಂತ ಹೇಳಿದರೆ ಹೆಣ್ಲಾಕ್ ಆಸ್ಪತ್ರೆಗೆ ಹೋಗುವಾಗ ಹೆದರುದು ಜನರು, ಅಲ್ಲಿ ಕೋವಿಡ್ ಇಲ್ಲ ಅಂತ ಹೇಳಿದ್ರು ಕೋವಿಡ್ ಮಾಡ್ತಾರೆ ಅಂತ. ಖಂಡಿತವಾಗಿ ತಪ್ಪಾಗಿ ತಿಳ್ಕೋಬೇಡಿ. ಯಾರು ಕೋವಿಡ್ ಇಲ್ಲದವರನ್ನು ಕೋವಿಡ್ ಬರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ. ಯಾಕೆಂತ ಹೇಳಿದ್ರೆ ಮರಕವಾದ ರೋಗ, ಆ ರೋಗ ಆದಷ್ಟು ಕಡಿಮೆ ಆಗಲಿ ಅಂತ ಹೇಳಿ ನಮ್ಮ ಆರೋಗ್ಯ ಇಲಾಖೆಯ ಡಾಕ್ಟರ್ಗಳು ಪ್ರಯತ್ನ ಪಡುವಾಗ ನಮ್ಮ ಮನಸ್ಸು ಅವರು ಕೊರೋನಾ ಇಲ್ಲದವರನ್ನು ಸಹ ಹೆಣ್ಲೋಕಿಗೆ ಹೋದರೆ ಕೊರೋನಾ ಅಂತ ಹೇಳ್ತಾರೆ ಅಂತ ಹೇಳಿ, ಇದು ತಪ್ಪಾಗಿ ತಿಳ್ಕೋಬೇಡಿ. ಆ ರೀತಿ ಆಗುವುದಿಲ್ಲ ಖಂಡಿತವಾಗಿ. ಹಾಗಾಗಿ ನಾವೆಲ್ಲರೂ ನಮ್ಮ ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಿ ನಮ್ಮ ದೇಶ ನಮ್ಮ ರಾಜ್ಯವನ್ನು ಒಂದು ಸಡದಡಬ ರಾಜ್ಯವಾಗಿ ಮಾಡಲಿಕ್ಕೆ ತಮ್ಮೆಲ್ಲರ ಪ್ರಯತ್ನ ಬೇಕು. ನಮ್ಮ ಸುಜಯ್ ಡಾಕ್ಟರ್ ಹೇಳಿದರು, ಕೇವಲ ಮಹಿಳೆಯರಿಗೆ ಮಾತ್ರ ಈ ಕಾರ್ಯಕ್ರಮ, ಗಂಡಸರು ಇರಬೇಕಂತ. ಖಂಡಿತವಾಗಿ ಅದು ಸರಿಯೇ. ಆದರೆ ಪಾಪ ಖಾಲಿ ಮಹಿಳೆಯರು ಮಾತ್ರ ಈ ಒಂದು ಮಾಹಿತಿಯನ್ನು ಪಡೆದು ಅಥವಾ ಈ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಹಕ್ಕು ಇರೋದು ಮಹಿಳೆಯರಿಗೆಲ್ಲ, ನಮಗೂ ಸಹ ಹಕ್ಕಿರಬೇಕು. ಯಾಕೆಂತ ಹೇಳಿದರೆ ಕೆಲವರು ಭಾವಿಸ್ತಾರೆ ಮಹಿಳೆಯರು ಕೇವಲ ಒಂದು ಜನನ ನೀಡುವ ಯಂತ್ರ ಆಗಿರ್ಬೋದು ಅಷ್ಟೇ ಅಂತ. ಖಂಡಿತವಾಗಿ ನಮ್ಮ ಮಹಿಳೆಯರು ನಮ್ಮ ದೇಶದ ಸಂಪತ್ತು. ಈ ಮಹಿಳೆಯರಿಂದಲೇ ನಮ್ಮ ದೇಶ ಇಷ್ಟೊಂದು ಉನ್ನತ ಸ್ಥಾನಕ್ಕೆ ಹೋಗಲಿಕ್ಕೆ ಅವಕಾಶ ಆಗಿದೆ. ಹಾಗಾಗಿ ಮಹಿಳೆಯರು ಎಲ್ಲ ರೀತಿಯಲ್ಲಿ ನಮ್ಮ ತಾಯಂದಿರು ಈ ದೇಶಕ್ಕೆ, ಈ ರಾಜ್ಯಕ್ಕೆ, ಈ ತಾಲೂಕಿಗೆ ಕೊಡುವಂಥ ಸಾಧನೆ ನಾವು ಖಂಡಿತವಾಗಿ ಮೆಚ್ಚಲೇಬೇಕು. ಇವತ್ತು ನಮ್ಮ ಸುಜಯ್ ಡಾಕ್ಟರ್ ಹೇಳಿದರು, ಮಿಸ್ರಿಯ ನಮ್ಮ ಅಲ್ಪಸಂಖ್ಯಾತ ಸೇರಿದ ಒಬ್ಬ ಡಾಕ್ಟ್ರು ಆರೋಗ್ಯ ಕೇಂದ್ರದಲ್ಲಿ ವೈದ್ಯಾಧಿಕಾರಿ ಆಗೋದು ನಮ್ಮ ಮುಸ್ಲಿಂ ಅಲ್ಪಸಂಖ್ಯಾತರಿಗೂ ಒಂದು ಹೆಮ್ಮೆ. ಪ್ರಥಮ ಸರ್ಟಿಫಿಕೇಟ್ ಹಿಡಿದು SLC ಇಂದ ಹಿಡಿದು MBBS ತನಕ ಎಲ್ಲದರಲ್ಲಿ ಹೈಯೆಸ್ಟ್ ಮಾರ್ಕ್ ಪಡೆದಂಥ ಒಬ್ಬ ಮಿಸ್ರಿಯ ನಿಮ್ಮ ಇದರಲ್ಲಿ ಇರುವುದು ನಮಗೆ ಬಹಳಷ್ಟು ಸಂತೋಷ ಅಂತ ಹೇಳಿ ನಮ್ಮ ಸುಜಯರವರು ನಮಗೆ ಹೇಳಿದರು. ನಮ್ಮ ಸುಜಯರವರು ಸಹ ನಿಮಗೆ ನೋಡಿರ್ಬೋದು, ನಮ್ಮ ತಾಲೂಕು ಆರೋಗ್ಯ ಅಧಿಕಾರಿಯಾಗಿ ಮಂಗಳೂರು ತಾಲೂಕಿನ 55 ಪಂಚಾಯತ್ ಬರ್ತದೆ. ಆ ಎಲ್ಲ ಆರೋಗ್ಯ ಕೇಂದ್ರದಲ್ಲಿ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಟ್ಟು ಈ ಒಂದು ತಾಲೂಕನ್ನು ಕೊರೋನಾ ಮುಕ್ತ ತಾಲೂಕಾಗಿ ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದಾರೆ. ಹಾಗಾಗಿ ಅವರನ್ನು ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಅವರು ಬೇರೆ ಯಾರೂ ಅಲ್ಲ, ನಿಮಗೆ ಗೊತ್ತಿರ್ಬೋದು, ನಮ್ಮ ಪ್ರದೇಶದ ಮಾಜಿ ಜಿಲ್ಲಾ ಪಂಚಾಯತ್ AC ಭಂಡಾರಿ ಅಂತ ಇದ್ರು ಹಿರಿಯರು. ನಮ್ಮ ರಾಜ್ಯಕ್ಕೆ ನನ್ನ ಒಬ್ಬ ಗುರು ಆಗಿದ್ದವರು AC ಭಂಡಾರಿ ಗೊತ್ತಿರ್ಬೋದು. ತುಳು ಅಕಾಡೆಮಿಯ ಅಧ್ಯಕ್ಷರಾಗಿ ಲಾಸ್ಟ್ ಟೈಮ್ ಕೆಲಸ ಮಾಡಿದವರು, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಕೆಲಸ ಮಾಡಿದವರು. ಅವರ ಮಗ ನಮ್ಮ ಸುಜಯ್ ಭಂಡಾರಿ ಅವರು ಈ ಒಂದು ತಾಲೂಕಿಗೆ ನಮಗೆ ಆರೋಗ್ಯ ಅಧಿಕಾರಿಯಾಗಿ ಬಂದದ್ದು ನನಗೆ ಬಹಳಷ್ಟು ಸಂತೋಷ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು, ಈ ಒಂದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಮಂದಿರವನ್ನು ನಮ್ಮ ಆರೋಗ್ಯ ಇಲಾಖೆ ಈ ಕಾರ್ಯಕ್ರಮ ಕೊಟ್ಟದಕ್ಕೆ ನಮ್ಮ
ನಮ್ಮ ಅಧ್ಯಕ್ಷರು ವಿಜಯ ಪಾವೂರಿನ ನನ್ನ ಊರಿನ ವಿಜಯರವರನ್ನು ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರನ್ನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀ ಬ್ರಹ್ಮ ಗುರು ನಾರಾಯಣ ಮಂದಿರ ಗ್ರಾಮಚಾಡಿ. ಉತ್ತಮ ಸಾಧನೆ ಮಾಡಿದ ಸಾಧಕರಿಗೆ ಸ್ಮರಣಿಕೆ ಹಾಗೂ ಅಭಿನಯದಾಗಿ ಆಶಾ ಕಾರ್ಯಕರ್ತರಲ್ಲಿ ಕೋವಿಡ್-19 ಇದ್ದ ಕಾರಣ ಈ ಒಂದು ಅನಿವಾರ್ಯವಾಗಿ ಹಿಂದಕ್ಕೆ ಬಂತು. ಆದರೂ ಕೂಡ ನಾವು ಇವತ್ತು ಒಂದು ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದೇವೆ. ಮುಂದೆ ನಿಮಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಡಾಕ್ಟರ್ ಸುನೀತಾ ಅವರು ಮಾಹಿತಿಯನ್ನು ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಮುಖ್ಯವಾಗಿ ಏನು ಹೇಳೋದಂತ ಹೇಳಿದರೆ, ನಮ್ಮ ಈಗಾಗಲೇ ಅಧ್ಯಕ್ಷರು ಕೂಡ ಹೇಳಿದ್ದಾರೆ, ತಾಲೂಕು ಆರೋಗ್ಯಾಧಿಕಾರಿ ಕೂಡ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ಮುಂದಿನ ದಿನಗಳಲ್ಲಿ ನಾವು ಕೇವಲ ಸಾಂಕ್ರಾಮಿಕ ಕಾಯಿಲೆ ಕೋವಿಡ್ ಒಂದೇ ಅಲ್ಲ, ಮುಂಬರುವ ದಿನಗಳಲ್ಲಿ ಅಥವಾ ಹಿಂದಿನಿಂದಲೂ ನಮ್ಮಲ್ಲಿ ಸಾಕಷ್ಟು ಸಾಂಕ್ರಾಮಿಕ ಕಾಯಿಲೆಗಳು, ಅಸಾಂಕ್ರಾಮಿಕ ಕಾಯಿಲೆಗಳು ನಮ್ಮ ಸಮಾಜದಲ್ಲಿದೆ. ಇದರ ಬಗ್ಗೆ ಹೆಚ್ಚು ಜಾಗೃತಿಯನ್ನು ಉಂಟು ಮಾಡುವಂಥದ್ದು, ಜನಸಾಮಾನ್ಯರಿಗೆ ಉತ್ತಮ ಆರೋಗ್ಯದ ಅರಿವನ್ನು ಮೂಡಿಸಬೇಕಾದದ್ದು ನಮ್ಮ ಜವಾಬ್ದಾರಿಯಾಗಿದೆ. ಈ ನಿಟ್ಟಿನಲ್ಲಿ ಹೆಚ್ಚಿನ ಪ್ರಯತ್ನ ನಮ್ಮಿಂದ ಆಗಬೇಕಾಗಿದೆ. ಇದರ ಜೊತೆಗೆ ಈ ತಿಂಗಳಲ್ಲಿ ನವೆಂಬರ್ 14ರಿಂದ ಡಯಾಬಿಟಿಸ್ ಡೇ, ವಿಶ್ವ ಮಧುಮೇಹ ದಿನಾಚರಣೆಯು ಕೂಡ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಮಗೆ ಸಾಮಾನ್ಯವಾಗಿ ನಾವು ದಿನನಿತ್ಯ ಉತ್ತಮ ಆರೋಗ್ಯಕ್ಕಾಗಿ ಎಷ್ಟೇ ಆರೋಗ್ಯ ಪೌಷ್ಟಿಕಯುತ ಆಹಾರವನ್ನು ಸೇವಿಸಿದ್ದು ಕೂಡ ಈ ಒಂದು ಮಧುಮೇಹ ಕಾಯಿಲೆ ಜನಸಾಮಾನ್ಯರನ್ನು ಬಿಟ್ಟಿಲ್ಲ. ಈ ಬಗ್ಗೆಯೂ ಕೂಡ ಕಾಲಕ್ಕೆ ನಾವು ಪರೀಕ್ಷೆಯನ್ನು ಮಾಡಿಸುವ ಮೂಲಕ ಜನರಿಗೆ ಇದರ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸುವಂಥದ್ದು, ಜೊತೆಗೆ ನಮ್ಮ ಎಲ್ಲ ಪ್ರೈಮರಿ ಹೆಲ್ತ್ ಸೆಂಟರ್ಗಳಲ್ಲಿ, ಆರೋಗ್ಯ ಕೇಂದ್ರಗಳಲ್ಲಿ ಉಚಿತವಾಗಿ ಪರೀಕ್ಷೆಯನ್ನು ಮಾಡುವುದರ ಜೊತೆಗೆ ಚಿಕಿತ್ಸೆಯನ್ನು ಕೂಡ ನಾವು ನೀಡ್ತಾ ಇದ್ದೇವೆ. ಇದರ ಒಂದು ಸೌಲಭ್ಯವನ್ನು ಹೆಚ್ಚಿನ ಜನರು ಪಡೆಯಬೇಕಾಗಿ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಜೊತೆಗೆ ಇದರ ಒಂದು ಅರಿವನ್ನು ನಮ್ಮ ಆಶಾ ಕಾರ್ಯಕರ್ತರಿರ್ಬೋದು, ಆರೋಗ್ಯ ಕಾರ್ಯಕರ್ತರಿರ್ಬೋದು, ನಮ್ಮ ಫೀಲ್ಡ್ ಲೆವೆಲಲ್ಲಿ ಹೆಚ್ಚಿನ ಒಂದು ಜನರಿಗೆ ಅರಿವನ್ನು ಮೂಡಿಸಬೇಕಾಗಿದೆ. ಮಧುಮೇಹ ನಿಯಂತ್ರಣ ಅತಿ ಅಗತ್ಯವಾಗಿ ಆಗಬೇಕಾಗಿದೆ. ಯಾಕೆಂತ ಹೇಳಿದರೆ, ಮಧುಮೇಹದಿಂದ ಆಗುವ ಸಕ್ಕರೆ ಕಾಯಿಲೆಯಿಂದ ಆ ಒಂದು ಕಾಯಿಲೆಗೆ ಒಳಗಾದವರನ್ನು ನಾವು ಅವರ ಬಗ್ಗೆ ತುಂಬ ಕಾಳಜಿ ವಹಿಸಬೇಕಾಗ್ತದೆ. ಜೊತೆಗೆ ಅವರಿಗೆ ಯಾವುದೇ ಒಂದು ಆಹಾರ, ಇಂಥದ್ದೇ ಒಂದು ಆಹಾರವನ್ನು ಸೇವಿಸಿ ಅಂತ ಹೇಳಲಿಕ್ಕಿಲ್ಲ, ಎಲ್ಲದಕ್ಕೂ ಕಟ್ಟುನಿಟ್ಟನ್ನು ಇದು ಮಾಡಬೇಕಾಗಿದೆ. ಅದಕ್ಕೋಸ್ಕರ ಈ ಕಾಯಿಲೆ ಬರುವುದಕ್ಕಿಂತ ಮುಂಚೆ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸುವುದು ಅತಿ ಅಗತ್ಯ. ಸಾಧ್ಯವಾದಷ್ಟು ಉತ್ತಮ ವ್ಯಾಯಾಮ, ದಿನನಿತ್ಯ ಚಟುವಟಿಕೆಯಿಂದ ಕೂಡಿರುವುದು, ಉತ್ತಮವಾದ ಆರೋಗ್ಯ ಪಾಲನೆಯನ್ನು ಮಾಡಿಕೊಂಡು ಹೋಗುವುದು ಮುಖ್ಯವಾಗಿ. ಆಗಾಗ ಕಾಲಕ್ಕೆ
ಕಾಲಕ್ಕೆ ನಾವು ಪರೀಕ್ಷೆಗೆ ಒಳಪಡಿಸಿ ಬೇಕಾದ ಚಿಕಿತ್ಸೆಯನ್ನು ಮಾಡಿಕೊಡೋದು, ಸಾಕಷ್ಟು ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡೋದು ಇದು ಅತಿ ಅಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ವಿಶ್ವ ಮಧುಮೇಹ ದಿನಾಚರಣೆ ಅಂಗವಾಗಿ ನಾನು ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಿವಿ ಮಾತನ್ನು ಹೇಳುತ್ತಾ ಮತ್ತೊಮ್ಮೆ ಈ ಒಂದು ವ್ಯವಸ್ಥೆಗಾಗಿ ಸಹಕರಿಸಿದ ಸಂಘಟನೆಯನ್ನು ಮಾಡಿದಂತಹ ನಮ್ಮ ತಾಲೂಕು ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಹಾಗೂ ನಾಟಕಲ್ನ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಲಲಿತಾ ಮತ್ತು ಏಲಿಯಮ್ಮ ಇವರಿಗೆ ನಾನು ಮತ್ತು ಎಲ್ಲ ನಮ್ಮ ಆಶಾ ಕಾರ್ಯಕರ್ತರು ನಮ್ಮ ಆರೋಗ್ಯ ಕಾರ್ಯಕರ್ತರು ಇವರಿಗೆ ಎಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ಸಹಕರಿಸಿದ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ದಕ್ಷಿಣ ಕನ್ನಡ ಜಿಲ್ಲಾ ಮತ್ತು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ತಾಲೂಕು ಆರೋಗ್ಯ ಅಧಿಕಾರಿ ಕಚೇರಿ ಮಂಗಳೂರು, ಪ್ರಾದೇಶಿಕ ಆರೋಗ್ಯ ಕೇಂದ್ರ ನಾಟಕಲ್ಲು, ಹಾಗೆಯೇ ಗ್ರಾಮ ಪಂಚಾಯತ್ ಬೆಳ್ಮ ಮಂಜನಾಡಿ, ಕೊಣಾಜೆ ಹಾಗೂ ಬ್ರಹ್ಮಶ್ರೀ ನಾರಾಯಣಗುರು ಸಭಾಮಂದಿರದಲ್ಲಿ ನಡೆಯುವಂತಹ ವಿಶ್ವ ಜನಸಂಖ್ಯಾ ದಿನಾಚರಣೆ 2020 ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಉಪಸ್ಥಿತರಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಇರುವಂತಹ ಶ್ರೀಮತಿ ಪದ್ಮಾವತಿ ತಾಲೂಕು ಪಂಚಾಯತ್ ಸದಸ್ಯರೇ ಹಾಗೂ ಶ್ರೀಮತಿ ಜ್ಯೋತಿ ಕೆ ಉಳಿಪಾಡಿ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಪ್ರಭಾರ ದಕ್ಷಿಣ ಕನ್ನಡ ಜಿಲ್ಲೆ, ಹಾಗೆಯೇ ಡಾಕ್ಟರ್ ಸುನೀತಾ ಆಡಳಿತ ವೈದ್ಯಾಧಿಕಾರಿಗಳು ಪ್ರಾದೇಶಿಕ ಆರೋಗ್ಯ ಕೇಂದ್ರ ನಾಟಕಲ್ಲು, ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀಮತಿ ಲಲಿತಾ ಮೇಡಮ್ ಅವರೇ, ಶ್ರೀಮತಿ ಏಲಿಯಮ್ಮ ಮೇಡಮ್ ಅವರೇ, ಹಾಗೆಯೇ ಎಲ್ಲ ಆರೋಗ್ಯ ಸಹಾಯಕಿಯರೇ ಹಾಗೂ ಆಶಾ ಕಾರ್ಯಕರ್ತೆಯರೇ ಹಾಗೂ ಇಲ್ಲಿರುವಂತಹ ಎಲ್ಲ ಊರಿನ ಬಂಧು ಭಗಿನಿಯರೇ, ಇವತ್ತು ಈ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಈ ಊರಿನವರ ಹಾಗೂ ನಮ್ಮ ಆಶಾ ಕಾರ್ಯಕರ್ತೆಯರ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ಯಶಸ್ವಿ ರೀತಿಯಲ್ಲಿ ನಡೆದಿದೆ ಅಂತ ಹೇಳಲಿಕ್ಕೆ ಖುಷಿ ಆಗ್ತಿದೆ. ಯಾಕೆಂದ್ರೆ ಈ ಕಾರ್ಯಕ್ರಮ ನಿಜವಾಗ್ಲೂ ಎಲ್ಲ ಕಡೆ ಆಗಬೇಕು. ಈ ಕಾರ್ಯಕ್ರಮದಲ್ಲಿ ಹಲವಾರು ಮಾಹಿತಿಗಳು ಸಿಗ್ತವೆ. ಜೊತೆಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದವರ ಅಂದ್ರೆ ಎಲ್ಲ ಜಿಲ್ಲಾ ವೈದ್ಯಾಧಿಕಾರಿಗಳ ಶ್ರಮ ಈ ಕಾರ್ಯಕ್ರಮದಲ್ಲಿ ತುಂಬಾ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದು ಅಲ್ಲದೆ ಈ ಕೊರೋನಾ ಸಂದರ್ಭ ಕೂಡ ಹಗಲು ರಾತ್ರಿ ಎನ್ನದೆ ತಮ್ಮ ಕೆಲಸವನ್ನು ನಿರ್ವಹಿಸಿಕೊಂಡು ಉತ್ತಮ ರೀತಿಯಲ್ಲಿ ತಮ್ಮ ಕುಟುಂಬದವರ ಯಾವುದೇ ವಿಚಾರಗಳ ಬಗ್ಗೆ ತಲೆ ಹಾಕದೆ ತಮ್ಮ ಒಂದು ನಿಷ್ಠೆಯಿಂದ ಕೆಲಸವನ್ನು ಮಾಡಿದ್ದಾರೆ. ಅದು ಅಲ್ಲದೆ ನಮ್ಮ ಆರೋಗ್ಯ ಸಹಾಯಕರು ಹಗಲು ಇದರಲ್ಲಿ ಬಿಸಿಲಿನಲ್ಲಿ ಒಣಗಿಕೊಂಡು ನೀರು ಕೂಡ ಇಲ್ಲದೆ ಕೆಲವೊಂದು ದಿನಗಳಲ್ಲಿ ಮನೆಗೆ ಹೋಗಿ ಜಾಗೃತಿಯನ್ನು ಮೂಡಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅವರನ್ನು ಎಷ್ಟು ಹೊಗಳಿದ್ರು ಸಾಲಿಕ್ಕಿಲ್ಲ. ಯಾಕಂದ್ರೆ ಈ ಆರೋಗ್ಯ ಇಲಾಖೆಯವರ ಪರಿಶ್ರಮದಿಂದ ಎಷ್ಟು ಆಗತಾನೆ ಹೇಳಿದ್ರು ನಮ್ಮ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರು ಹೇಳಿದ್ರು, ಎಷ್ಟೋ ಮಕ್ಕಳಿಗೆ ಜನ್ಮ ನೀಡಲಿಕ್ಕೆ ಕೂಡ ಕಾರಣಕರ್ತರಾಗಿದ್ದಾರೆ ಅಂತ. ಎಷ್ಟೋ ಮಕ್ಕಳು ಜನ್ಮ ನೀಡಿದ್ದಾರೆ, ಎಷ್ಟೋ ತಾಯಂದಿರು ಕೂಡ ಬದುಕಿ ಉಳಿದಿದ್ದಾರೆ. ಇದಕ್ಕೆ ನಾವು ಚಿರಋಣಿ ಅಂತಲೇ ಹೇಳ್ಬೋದು. ಯಾಕಂದ್ರೆ ಈ ಕಾರ್ಯಕ್ರಮ ಯಶಸ್ವಿಗೆ ಕೂಡ ಕೋವಿಡ್ ಅನ್ನು ದೂರೀಕರಿಸಲಿಕ್ಕೆ ಕೂಡ ನಾವೆಲ್ಲರೂ ಎಷ್ಟೋ ಹೆದರಿದ್ರು ಕೂಡ ನಮಗೆ ಧೈರ್ಯ ತುಂಬಲಿಕ್ಕೆ ಈ ವೈದ್ಯಾಧಿಕಾರಿ ವೃಂದದವರೇ ಸಹಕಾರವನ್ನು ನೀಡಿದ್ದು. ಹಾಗಾಗಿ ಏನೇ ಕಾಯಿಲೆ ಬಂದರೂ ಕೂಡ ನಾವು ಹೆದರದೆ ಧೈರ್ಯದಿಂದ ನಮ್ಮ ಒಂದು ರೋಗ ಲಕ್ಷಣಗಳನ್ನು ತಿಳ್ಕೊಂಡು ಅದಕ್ಕೆ ಬೇಕಾದಂತಹ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅಳವಡಿಸಿಕೊಂಡು ನಮಗೆ ಔಷಧಿ ಯಾವ ರೀತಿಯಲ್ಲಿ ಇದೆ ಆ ಪ್ರಕಾರವಾಗಿ ತೆಗೆದುಕೊಂಡು ಧೈರ್ಯದಿಂದ ಇರುವುದು ಉತ್ತಮ. ಆರೋಗ್ಯ ಇಲಾಖೆಯ ವತಿಯಿಂದ ಈಗ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಕೋವಿಡ್ ಪರೀಕ್ಷೆ ಇದೆ. ಆದರೆ ನಮ್ಮ ಜನಗಳು ಹೋಗಿ ಆ ಪರೀಕ್ಷೆ ಮಾಡೋದ್ರಲ್ಲಿ ತುಂಬಾ ಹೆದರ್ತಾ ಇದ್ದಾರೆ. ಇದಕ್ಕೆ ನಾನು ದಯವಿಟ್ಟು ಹೇಳ್ತಾ ಇದ್ದೇನೆ, ತಮ್ಮ ಆರೋಗ್ಯವನ್ನು ರಕ್ಷಿಸಿಕೊಳ್ಬೇಕು, ತಮ್ಮ ಜೀವವನ್ನು ಉಳಿಸಿಕೊಳ್ಬೇಕಿದ್ರೆ ನೀವು ಪ್ರಥಮವಾಗಿ ಪರೀಕ್ಷೆ ಮಾಡಿ ಲಕ್ಷಣ ಇದ್ರೆ ಅದಕ್ಕೆ ಔಷಧಿಯನ್ನು ತಗೊಂಡು ಗುಣಮುಖರಾಗಿ ಒಂದು ಒಳ್ಳೆಯ ಉತ್ತಮ ಜೀವನವನ್ನು ನಡೆಸುವುದು ಒಳಿತು ಅನ್ನೋದು ನನ್ನದೊಂದು ಅಭಿಪ್ರಾಯ. ಯಾಕಂದ್ರೆ ಎಷ್ಟೋ ಜನಕ್ಕೆ ಕಾಯಿಲೆ ಬಂದಿದೆ, ಬಂದವರೆಲ್ಲರೂ ಮರಣ ಹೊಂದಿಲ್ಲ, ಬಂದವರು ಆರೋಗ್ಯವಂತರಾಗಿ ಮತ್ತೆ ಅವರ ಜೀವನವನ್ನು ನಡೆಸಲಿಕ್ಕೆ ಪ್ರಾರಂಭಿಸಿದ್ದಾರೆ. ಏನೋ ತೀರಾ ಅವರಿಗೆ ಆಲ್ರೆಡಿ ಇದ್ದಂತ ಕಾಯಿಲೆಗಳು ಉಲ್ಬಣವಾಗಿ
ಆಗಿ ಮರಣ ಹೊಂದಿರ್ಬೋದು. ಹಾಗಂತ ಹೇಳಿ ಹಾಸ್ಪಿಟಲ್ಗೆ ಹೋದ ತಕ್ಷಣ ಮರಣ ಆಗ್ತದೆ ಅನ್ನುವಂಥ ಭಯ ನಮ್ಮ ಜನರಲ್ಲಿದೆ. ಇದು ನಾನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಮನೆ ಮನೆ ಭೇಟಿ ಮಾಡುವಂತಹ ಸಂದರ್ಭಗಳಲ್ಲಿ ನಮ್ಮ ಸ್ವಸಹಾಯ ಸಂಘದ ಸದಸ್ಯರು ಕೂಡ ಹೇಳುವಂತಹ ಒಂದು ಹೆದರಿಕೆಯ ಮಾತು. ಹಾಗಾಗಿ ಯಾವುದೇ ರೀತಿಯ ಭಯವನ್ನು ಇಟ್ಟುಕೊಳ್ಳದೆ ಕೋವಿಡ್ನಿಂದ ಆಗುವಂತ, ಈಗಾಗಲೇ ನಮ್ಮ ವೈದ್ಯಾಧಿಕಾರಿ, ತಾಲೂಕು ವೈದ್ಯಾಧಿಕಾರಿ ಸುಧೀರ್ ಸರ್ ಅವರು ಹೇಳಿದ್ರು, ಕೋವಿಡ್ ಇಲ್ಲ ಅನ್ನುವಂತ ಮಟ್ಟಕ್ಕೆ ನಮ್ಮ ಜನರು ಬಂದಿದ್ದಾರೆ. ಕೋವಿಡ್ ಇದೆ ಅನ್ನೋದನ್ನು ತಿಳಿಸಿಕೊಡುವುದಕ್ಕಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಹೇಳಿದ್ದಾರೆ. ಹಾಗಾಗಿ ನಾವೆಲ್ಲರೂ ಇದರ ಬಗ್ಗೆ ಮುಂಜಾಗ್ರತೆ ಕ್ರಮ ವಹಿಸಬೇಕಿದ್ರೆ ಕೋವಿಡ್ನ ಲಕ್ಷಣಗಳನ್ನು ತಿಳ್ಕೊಂಡು ಅದಕ್ಕೆ ಬೇಕಾದಂತಹ ಔಷಧಿ, ಆರೋಗ್ಯ ಆಹಾರ ಸೇವನೆ ಇವುಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಮ್ಮ ಕಾಯಿಲೆಯನ್ನು ಕಾಯಿಲೆಯಿಂದ ಗುಣಪಡಿಸಿಕೊಂಡು ನಾವೊಂದು ಒಳ್ಳೆಯ ಉತ್ತಮ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯತೆ ಇದೆ. ಖಂಡಿತವಾಗಿಯೂ ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸೋಣ ಅಂತ ಹೇಳ್ತಾ ಇವತ್ತು ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮ ನಡೆದಿದೆ. ಮಿಶ್ರಿಯಾ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಒಬ್ಬ ಮುಸ್ಲಿಂ ಜನಾಂಗದ ಒಂದು ಹುಡುಗಿ ಹೀಗೆ ಬಂದು ಸ್ವಾಗತ ಹೇಳುವಾಗ ನನಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಎಷ್ಟೋ ಜನರು ಹೆದರ್ತಾರೆ, ನಾವು ಎದುರು ಬರಬಾರ್ದು, ಆ ಒಂದು ಮಾಧ್ಯಮದ ಎದುರಿಗೆ ಬಂದ್ರೆ ನಮಗೇನೋ ಅವಮಾನ ಅನ್ನುವಂತ ಇದರಲ್ಲಿ ಇರ್ತಾರೆ. ಆದ್ರೆ ಇವರೊಂದು ವೃತ್ತಿ ಜೀವನದಲ್ಲಿ ಉತ್ತಮ ಹಂತಕ್ಕೆ ಏರಿದ್ದಾರೆ. ಯಾವುದೇ ಜಾತಿ ಅಡ್ಡ ಬರುವುದಿಲ್ಲ ನಮ್ಮ ಕಲಿಕೆಗೆ ಅನ್ನೋದಕ್ಕೆ ನಿದರ್ಶನವಾಗಿ ನಮ್ಮ ಮಿಶ್ರಿಯಾ ಮೇಡಮ್ ಅವರಿದ್ದಾರೆ. ಹಾಗೆ ಅವರ ಒಂದು ವೃತ್ತಿ ಜೀವನದಲ್ಲಿ ಕೂಡ ಉತ್ತಮ ಸಾಧನೆಯನ್ನು ಗೈದಿದ್ದಾರೆ ಅಂತ ಹೇಳಿಕ್ಕೆ ಖುಷಿ ಆಗ್ತದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನನಗೂ ಬಂದು ಒಂದು ಮಾತನಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೀರಾ. ಈ ಕಾರ್ಯಕ್ರಮ ಇನ್ನಷ್ಟು ಕಡೆಗಳಲ್ಲಿ ಉತ್ತಮ ರೀತಿಯಲ್ಲಿ ನಡೆಯಲಿ. ಜನಸಂಖ್ಯಾ ನಿಯಂತ್ರಣದ ಬಗ್ಗೆ ನಾವೆಲ್ಲರೂ ಜಾಗೃತರಾಗೋಣ, ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸೋಣ ಅಂತ ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ವಂದಿಸುತ್ತಾ ನನ್ನ ಕಾರ್ಯಕ್ರಮ ಮಾಹಿತಿಗೆ ಪೂರ್ಣ ವಿರಾಮವನ್ನು ಹಾಕ್ತಾ ಇದ್ದೇನೆ. ಜೈ ಹಿಂದ್. ಆದ್ದರಿಂದ ನಾವು ಈಗ ನಮ್ಮ ತಾಲೂಕು ಪಂಚಾಯತ್ ಅಧ್ಯಕ್ಷರು ಹೇಳಿದರು, ನಮ್ಮ ಸರ್ಕಾರಿ ಆಸ್ಪತ್ರೆ ಎಂದರೆ ಎಲ್ಲರೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ಎಲ್ಲ ಮಾಡಿದರೆ ನಮಗೆ ತುಂಬ ಪ್ರಯೋಜನ ಕೂಡ ಆಗ್ತದೆ. ಇದು ಪ್ರೈವೇಟ್ ಆಸ್ಪತ್ರೆ ಹೋದರೆ ತುಂಬ ನಮಗೆ ನಷ್ಟ ಆಗ್ತದೆ. ಆದರೆ ಎಲ್ಲ ಸವಲತ್ತು ಕೂಡ ಸಿಗ್ತದೆ ಸರ್ಕಾರಿ ಆಸ್ಪತ್ರೆಯಲ್ಲಿ. ಆದರೆ ನಮ್ಮ ಆರೋಗ್ಯ ಕೇಂದ್ರಗಳಿಗೆ ಮಕ್ಕಳಿಗೆ ಇಂಜೆಕ್ಷನ್ ಅದು ಇದು ಎಲ್ಲ ನಾವು ಹೋದರೆ ನಮಗೆ ತುಂಬ ಒಳ್ಳೆಯ ಇದು ಸವಲತ್ತು ಎಲ್ಲ ಸಿಗ್ತದೆ, ಒಳ್ಳೆಯ ಆಗ್ತದೆ. ಆದರೆ ಎಲ್ಲರಿಗೂ ನಾನು ಹೇಳುವುದಂದರೆ ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಲಸಿಕೆ ಮಾಸ್ಕ್ ಧರಿಸಿ ಕೋವಿಡ್-19 ಹಿಮ್ಮೆಟ್ಟಿಸಿ. ಈಗ ಕೋವಿಡ್ ಬಗ್ಗೆ ಒಂದು ಪ್ರತಿಜ್ಞಾ ವಿಧಿ ಇದೆ, ಇದನ್ನು ನಡೆಸಿಕೊಡಲಿದ್ದಾರೆ ಶ್ರೀಮತಿ ಎಲಿಯಮ್ಮ. ಎಚ್ಚರಿಕೆಯಿಂದ ಇರುತ್ತೇನೆ ಮತ್ತು ಸದಾಕಾಲ ನನ್ನ ಮತ್ತು ಸಹೋದ್ಯೋಗಿಗಳಿಗೆ ಎದುರಾಗಬಹುದಾದ ಕೋವಿಡ್-19 ಅಪಾಯವನ್ನು ಗಮನದಲ್ಲಿಟ್ಟುಕೊಳ್ಳಲು ಬದ್ಧನಾಗಿರುತ್ತೇನೆ. ಈ ಮಾರಕ ವೈರಾಣು ಪ್ರಸರಣವನ್ನು ತಡೆಯಲು ನಾನು ಎಲ್ಲ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳುವುದಾಗಿ ಪ್ರಮಾಣ ಮಾಡುತ್ತೇನೆ. ನಾನು ಕೋವಿಡ್ನ ಪ್ರಮುಖ ಸೂಕ್ತ ನಡವಳಿಕೆಗಳನ್ನು ಅನುಸರಿಸುತ್ತೇನೆ ಮತ್ತು ಇತರರಿಗೂ ಅನುಸರಿಸಲು ಪ್ರೋತ್ಸಾಹಿಸುತ್ತೇನೆ ಎಂದು ಪ್ರಮಾಣ ಮಾಡುತ್ತೇನೆ. ಸಾರ್ವಜನಿಕ ಸ್ಥಳದಲ್ಲಿದ್ದಾಗ ಸದಾ ಮಾಸ್ಕ್, ಮುಖಗವಸು ಧರಿಸುತ್ತೇನೆ. 6 ಅಡಿಗಳ ಅಂತರವನ್ನು ಕಾಪಾಡಿಕೊಳ್ಳುತ್ತೇನೆ. ನಾನು ನೀರು ಮತ್ತು ಸಾಬೂನಿನಿಂದ ಪದೇ ಪದೇ ಕೈಗಳನ್ನು ಸ್ವಚ್ಛವಾಗಿ ತೊಳೆದುಕೊಳ್ಳುತ್ತೇನೆ. ಒಟ್ಟಾಗಿ ನಾವು ಕೋವಿಡ್-19 ವಿರುದ್ಧ ಜಯ ಸಾಧಿಸೋಣ. ಥ್ಯಾಂಕ್ ಯು. ಕಾರ್ಯಕ್ರಮದ ಕೊನೆಯಲ್ಲಿ ತಾಲೂಕು ಮಟ್ಟದ ವಿಶ್ವ ಜನಸಂಖ್ಯಾ ದಿನಾಚರಣೆ 2020 ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಈ ಸಭೆಯನ್ನು ನಡೆಸಿಕೊಟ್ಟಂತಹ ಶ್ರೀಮತಿ ಪದ್ಮಾವತಿ ತಾಲೂಕ್ ಪಂಚಾಯತ್ ಸದಸ್ಯರು, ಇವರನ್ನು ನಾನು ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಅದೇ ರೀತಿಯಲ್ಲಿ ಇಂದಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ
ಉದ್ಘಾಟನೆಯನ್ನು ನೆರವೇರಿಸಿ ಈಗಾಗಲೇ ನಿರ್ಗಮಿಸಿದಂತಹ ಸನ್ಮಾನ್ಯ ಶ್ರೀ ಮಹಮ್ಮದ್ ಮೋನು ಅಧ್ಯಕ್ಷರು ತಾಲೂಕ್ ಪಂಚಾಯತ್ ಮಂಗಳೂರು ಇವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿಯಲ್ಲಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವಂಥ ಶ್ರೀಮತಿ ಮಿಶ್ರಿಯ ವೈದ್ಯಾಧಿಕಾರಿಯವರು ನಾಟಕಲ್, ಅದೇ ರೀತಿಯಲ್ಲಿ ಶ್ರೀಮತಿ ಜ್ಯೋತಿ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ದಕ್ಷಿಣ ಕನ್ನಡ ಮಂಗಳೂರು, ಅದೇ ರೀತಿಯಲ್ಲಿ ಶ್ರೀಮತಿ ಕುಮಾರಿ ಚಂದ್ರಮೋಹಿನಿ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಧರ್ಮಸ್ಥಳ ಕ್ಷೇತ್ರ ಸ್ವಸಹಾಯ ಸಂಘ, ಡಾಕ್ಟರ್ ಸುನೀತಾ ಮೇಡಮ್ ಆಡಳಿತ ವೈದ್ಯಾಧಿಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಾಟಕಲ್ಲು, ಇವರನ್ನು ಎಲ್ಲರನ್ನೂ ಕೂಡ ಒಂದೇ ಮಾತಿನಲ್ಲಿ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಭಾಂಗಣದ ವ್ಯವಸ್ಥೆಯನ್ನು ನೀಡಿದಂತಹ ಶ್ರೀ ವಿಜಯಕುಮಾರ್ ಅಧ್ಯಕ್ಷರು ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರ, ಇವರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇಂದಿನ ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವಂಥದ್ದು ಅಷ್ಟು ಸುಲಭದ ಕಾರ್ಯಕ್ರಮ ಅಲ್ಲ. ಆದರೂ ಕೂಡ ಈ ಒಂದು ಕಾರ್ಯಕ್ರಮದ ಮೇಲುಸ್ತುವಾರಿಯನ್ನು ಸಂಪೂರ್ಣವಾಗಿ ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಶ್ರೀಮತಿ ಲಲಿತಾ BHEO ನಾಟಕಲ್ ಇವರಿಗೂ ಕೂಡ, ಇವರ ಜೊತೆ ಸಹಕರಿಸಿದಂಥ ನಮ್ಮ ಎಲ್ಲ ಆಶಾ ಕಾರ್ಯಕರ್ತೆಯರು ಹಾಗೂ ಕೈ ಜೋಡಿಸಿದಂಥ ಅಂಗನವಾಡಿ ಮೇಲ್ವಿಚಾರಕರು ಹಾಗೂ ಜೊತೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಈ ಎಲ್ಲ ವ್ಯಾಪ್ತಿಯ ವೈದ್ಯಾಧಿಕಾರಿಯರು ಹಾಗೂ ನಮ್ಮ ಆರೋಗ್ಯ ಸಿಬ್ಬಂದಿ ವರ್ಗದವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ನಾನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇಂದು ನಮ್ಮ ಜೊತೆ ಪತ್ರಿಕಾ ಮಾಧ್ಯಮದವರು ಕೂಡ ಉಪಸ್ಥಿತರಿದ್ದರು. ಸರ್, ನಿಮಗೆ ಕೂಡ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳು. ಜೊತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ, ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಭಾಗವಹಿಸಿದಂಥ ಎಲ್ಲ ನಮ್ಮ ಶ್ರೀಶಕ್ತಿ ಗುಂಪಿನವರು, ಅದೇ ರೀತಿಯಲ್ಲಿ ಧರ್ಮಸ್ಥಳ ಕ್ಷೇತ್ರ ಸ್ವಸಹಾಯ ಸಂಘದ ಸದಸ್ಯರು ಎಲ್ಲರಿಗೂ ಕೂಡ ಕೊನೆಯಲ್ಲಿ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಧನ್ಯವಾದವನ್ನು ಸಮರ್ಪಣೆಯನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ನಮ್ಮ ಕುಟುಂಬ ಕಲ್ಯಾಣ ಯೋಜನೆಯಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ದಕ್ಷಿಣ ಕನ್ನಡ 30ನೇ ಸ್ಥಾನದಲ್ಲಿದೆ. ಅಂದರೆ ಲಾಸ್ಟಿಂದ 2ನೇ ಸ್ಥಾನದಲ್ಲಿದೆ. ಅಂದರೆ ಅಷ್ಟು ನಾವು ಕುಟುಂಬ ಯೋಜನೆಯನ್ನು ಕೈ ಬಿಟ್ಟಿದ್ದೇವೆ. ಅದನ್ನು ಮೇಲೆ ತರಬೇಕು. ನಮ್ಮ ಎಲ್ಲರ ಸಹಕಾರ ಬೇಕು. ಈಗ ಹೊಸತಾಗಿ ನಮಗೆ ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ದೀಪಾ ಮೇಡಮ್ ಬಂದಿದ್ದಾರೆ. ಅವರು ತುಂಬ ಸ್ಟ್ರಿಕ್ಟ್ ಇದ್ದಾರೆ. ಇನ್ನು ಆಶಾ ಕಾರ್ಯಕರ್ತೆಯರಿಗೂ ಎಲ್ಲರಿಗೂ ಒಂದೊಂದು ಟಾರ್ಗೆಟ್ ಫಿಕ್ಸ್ ಮಾಡಬೇಕಂತ ಹೇಳಿದ್ದಾರೆ ಮೊನ್ನೆ. ಸ್ವಲ್ಪ ಈ ನಿಟ್ಟಿನಲ್ಲಿ ಎಲ್ಲರೂ ಕುಟುಂಬ ಕಲ್ಯಾಣ ಯೋಜನೆಯನ್ನು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಕೆಲಸ ನಿರ್ವಹಿಸಬೇಕಾಗ್ತದೆ. ಈಗ ಕುಟುಂಬ ಕಲ್ಯಾಣ ಯೋಜನೆ ಬರೋಣ. ಅದರಲ್ಲಿ ತಾತ್ಕಾಲಿಕ ವಿಧಾನ ಮತ್ತು ಶಾಶ್ವತ ವಿಧಾನ ಅಂತ 2 ಬಗೆ ಇದೆ. ಯಾರಿಗೆಲ್ಲ ಕುಟುಂಬ ಕಲ್ಯಾಣ ಯೋಜನೆಗಳ ಅವಶ್ಯಕತೆ ಇದೆ ಅನ್ನೋದನ್ನು ನೀವು ಸರ್ವೆ ಮಾಡಿದಾಗ ತಿಳ್ಕೋಬೇಕು. ತಾತ್ಕಾಲಿಕ ವಿಧಾನಗಳು ಯಾರಿಗೆ ಫಸ್ಟ್ ಮದುವೆ ಆದ ಸ್ಟಾರ್ಟಿಂಗಲ್ಲಿ 1-2 ವರ್ಷನೋ 3 ವರ್ಷನೋ ಮಕ್ಕಳು ಬೇಡ ಅನ್ನೋರು ಇರ್ತಾರೆ ಅಲ್ವಾ, ಅವರಿಗೆ ಶಾಶ್ವತವಾದ ತಾತ್ಕಾಲಿಕವಾದ ವಿಧಾನಗಳನ್ನು ಅಳವಡಿಸಲಿಕ್ಕೆ ಪ್ರೋತ್ಸಾಹಿಸಬೇಕು. ಹಾಗೆ 1 ಮಕ್ಕಳಾದಮೇಲೆ 2ನೇ ಮಕ್ಕಳನ್ನು ಆಗಲೂ ಕೆಲವು ತಾತ್ಕಾಲಿಕ ವಿಧಾನಗಳಿದೆ, ಆ ವಿಧಾನಗಳನ್ನು ಅನುಸರಿಸಲು ಮನವೊಲಿಸಬೇಕು. ಇನ್ನು ಶಾಶ್ವತ ವಿಧಾನ ಫ್ಯಾಮಿಲಿ ಸ್ಯಾಟಿಸ್ಫೈ ಆದರೆ 2 ಮಕ್ಕಳಲ್ಲಿ ಕೆಲವರು ಸ್ಯಾಟಿಸ್ಫೈ ಆಗ್ತಾರೆ, ಕೆಲವರಿಗೆ 1 ಮಗು ಆದರೆ ಸಾಕು, 1 ಆಪರೇಷನ್ ಮಾಡಿಸೋರು ಇದ್ದಾರೆ. ಶಾಶ್ವತ ವಿಧಾನ ಕುಟುಂಬದಲ್ಲಿ ಸ್ಯಾಟಿಸ್ಫೈ ಆಯಿತು, ನನಗೆ ಇಷ್ಟು ಮಕ್ಕಳು ಸಾಕು ಅನ್ನೋರಿಗೆ ಶಾಶ್ವತ ವಿಧಾನವನ್ನು ಅಳವಡಿಸಲಿಕ್ಕೆ ನೀವು ಮನವೊಲಿಸಬೇಕು. ಈಗ ತಾತ್ಕಾಲಿಕ ವಿಧಾನ ಅಂತ ಬರೋಣ. ತಾತ್ಕಾಲಿಕ ವಿಧಾನದಲ್ಲಿ ನ್ಯಾಚುರಲ್ ಮೆಥಡ್ಸ್ ಇದೆ. ಹಿಂದಿನ ಕಾಲದವರಿಗೆಲ್ಲ ಈ ಥರ ಮಾಡರ್ನ್ ಮೆಥಡ್ಸ್ ಎಲ್ಲ ಇರಲಿಲ್ಲ. ಅವರೆಲ್ಲ ನ್ಯಾಚುರಲ್ ಮೆಥಡ್ಸನ್ನು ಇದು ಮಾಡ್ತಾಯಿದ್ರು. ನ್ಯಾಚುರಲ್ ಮೆಥಡಲ್ಲಿ ಫಸ್ಟ್ ಕ್ಯಾಲೆಂಡರ್ ಮೆಥಡ್ ಅಂದರೆ ಈಗ 30 ದಿವಸದ ಸೈಕಲ್ ಇರ್ತದೆ ಒಂದು ಹೆಂಗಸಿಗೆ. ಅಂದರೆ ಅವರು 8 ದಿನಗಳಿಂದ 21ನೇ ದಿನಗಳವರೆಗೆ ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡದೆ ದೂರ ಇದ್ದರೆ ಆ ಟೈಮಲ್ಲಿ ಮಕ್ಕಳಾಗುವ ಚಾನ್ಸಸ್ ಕಡಿಮೆ ಇರ್ತದೆ. 8ರಿಂದ 21 ದಿನಗಳಲ್ಲಿ
ಫರ್ಟಿಲಿಟಿ ರೇಟ್, ಅದು ಫರ್ಟಿಲಿಟಿ ಟೈಮಲ್ಲಿ ಜಾಸ್ತಿ ಓವಮ್ ಎಲ್ಲ ರಿಲೀಸ್ ಆಗೋ ಟೈಮಲ್ಲಿ ಸ್ವಲ್ಪ ದೂರ ಇದ್ದರೆ ಅದನ್ನು ಅನುಸರಿಸ್ಬೋದು. ಬಟ್ ಈಗಿನ ಕಾಲದಲ್ಲಿ ಅದೆಲ್ಲ ಸ್ವಲ್ಪನೇ ಕಷ್ಟ, ಅದು ಗಂಡಸರು ಕೆಲವು ಕಡೆ ಆಗಲ್ಲ ಈ ಥರ. ಆದರೂ ಇದೊಂದು ವಿಧಾನ ಮೊದಲು ಕೆಲವರೆಲ್ಲ ತುಂಬ ಸ್ಟ್ರಿಕ್ಟ್ಲಿ ಅನುಸರಿಸ್ತಾ ಇದ್ರು. ಇನ್ನೊಂದು ಮ್ಯೂಕಸ್ ಇದಿರ್ತದೆ, ಒಂದು ಯೋನಿಯ ಸ್ರಾವದಲ್ಲಿ ಕೆಲವು ವ್ಯತ್ಯಾಸಗಳು ಬರ್ತದೆ ಆ ಟೈಮಲ್ಲಿ, ಓವ್ಯುಲೇಷನ್ ಟೈಮಲ್ಲಿ, ಮಧ್ಯದ ಟೈಮಲ್ಲಿ 12ರಿಂದ 15 ದಿವಸದವರೆಗೆ. ಆಗ ಜಾಸ್ತಿ ಸೆಕ್ರಿಷನ್ಸ್ ಇರ್ತದೆ. ಆವಾಗಲೂ ಒಟ್ಟಿಗೆ ಇಲ್ಲದಿದ್ದರೆ ಆ ಮೆಥಡಲ್ಲೂ ಯೂಸ್ ಮಾಡ್ತಾ ಇದ್ರು ಕೆಲವರು. ಅದುವೇ ನಾನು ಅದನ್ನು 100% ಸೇಫ್ ಅಂತ ಹೇಳಲ್ಲ. ಇನ್ನೊಂದು ಬ್ರೆಸ್ಟ್ ಫೀಡಿಂಗ್, 6 ತಿಂಗಳವರೆಗೆ ಎಕ್ಸ್ಕ್ಲೂಸಿವ್ ಆಗಿ ಬ್ರೆಸ್ಟ್ ಫೀಡ್ ಮಾಡಿದರೆ ಅದು ಒಂದು ರೀತಿಯಲ್ಲಿ ಕುಟುಂಬ ಕಲ್ಯಾಣ ವಿಧಾನಕ್ಕೆ ಈಸಿ ಆಗ್ತದೆ. ಯಾಕೆಂದರೆ ಕೆಲವರಿಗೆ 40 ದಿವಸದಲ್ಲೇ ಮುಟ್ಟಾಗ್ತದೆ, ಅಂಥವರು ಆ ವಿಧಾನ ಅನುಸರಿಸಿದರೆ ಫೇಲಿಯರ್ ಆಗ್ಬೋದು. ಮುಟ್ಟು ಬಾರದೇ ಇದ್ದಾಗ 6 ತಿಂಗಳವರೆಗೆ ತಾಯಿಯ ಹಾಲನ್ನು ಮಾತ್ರ ಕೊಡ್ತಾ ಇದ್ದರೆ ಅದು ಒಂದು ರೀತಿಯಲ್ಲಿ ಕುಟುಂಬ ಕಲ್ಯಾಣ ಇದಾಗಿ ಬರ್ತದೆ. ಇನ್ನೊಂದು ಬಾಡಿ ಟೆಂಪರೇಚರ್, ಮೊದಲ ಕಾಲದಲ್ಲಿ ಆ ಟೈಮಲ್ಲಿ ಸ್ವಲ್ಪ ಬಾಡಿ ಟೆಂಪರೇಚರ್ ಜಾಸ್ತಿ ಆಗ್ತದೆ ಮಧ್ಯದ ಟೈಮಲ್ಲಿ 13-14 ಟೈಮ್ಸಲ್ಲಿ. ಆಗಲೂ ಸೆಕ್ಸಿಂದ ದೂರ ಇದ್ದರೆ ಆವಾಗಲೂ ಮಕ್ಕಳಾಗುವ ಚಾನ್ಸಸ್ ಕಡಿಮೆ ಇರ್ತದೆ. ಇದೆಲ್ಲ ನ್ಯಾಚುರಲ್ ಮೆಥಡ್ಸ್. ಮತ್ತು ಕೆಲವು ಕಾರ್ಟಸ್ ಇಂಟರಪ್ಟಸ್, ಅಂದರೆ ಸೆಮೆನ್ ಒಳಗೆ ಹೋಗೋದಾಗೆ ಇದು ಮಾಡಿ, ಅದು ಕೆಲವರು ಆ ಥರನೂ ಇದು ಮಾಡ್ತಾರೆ. ಈ ತಾತ್ಕಾಲಿಕ ವಿಧಾನದಲ್ಲಿ ಇನ್ನೊಂದು ಹಾರ್ಮೋನಲ್ ಮತ್ತು ನಾನ್ ಹಾರ್ಮೋನಲ್ ಅಂತ ಇದೆ. ನಾನ್ ಹಾರ್ಮೋನಲ್ಲಿ ಕಾಂಡಮ್ಸ್ ನಿರೋಧ ನಿಮಗೆ ಗೊತ್ತಿದೆ, ನೀವು ಈಗಾಗಲೇ ಎಲ್ಲ ಕೆಲವರಿಗೆಲ್ಲ ಇದು ಕ್ಲಾಸ್ ಕೊಡುವಾಗೆಲ್ಲ ಹೇಳಿರ್ತೀರಿ. ಅದರಲ್ಲಿ ಗಂಡಸರಿಗೂ ಕಾಂಡಮ್ಸ್ ಬರುತ್ತೆ, ಹೆಂಗಸರಿಗೂ ಕಾಂಡಮ್ಸ್ ಬರುತ್ತೆ. ಟುಡೇ ಅಂತ ಕೇಳಿರ್ಬೋದು ನೀವಲ್ವಾ, ಟುಡೇ ಅಂತ ಯೂಸ್ ಮಾಡ್ತಾರೆ ಫೀಮೇಲ್ಸ್. ಆದರೆ ಇದೆಲ್ಲ ತುಂಬ ಏನು ಯೂಸ್ ಮಾಡೋದೆಲ್ಲ ಕೆಲವರಿಗೆ ಅಷ್ಟು ಗೊತ್ತಾಗದೇ ಇರೋದ್ರಿಂದ ಅದೆಲ್ಲ ಅಷ್ಟು ಪ್ರಚಲಿತವಾಗಿ ಇಲ್ಲ. ಮೇಲಲ್ಲಿ ಕಾಂಡಮ್ಸ್ ಸರಿಯಾದ ರೀತಿಯಲ್ಲಿ ಯೂಸ್ ಮಾಡಿದರೆ ಅದು 80% ಅದು ಪ್ರೊಟೆಕ್ಷನ್ ಕೊಡ್ತದೆ. ಇದು ಕಾಂಡಮ್ ಯೂಸ್ ಬರೀ ಕುಟುಂಬ ಯೋಜನೆಗೆ ಅಲ್ಲದೆ ಈ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಇರ್ತದೆ, ಏಡ್ಸ್ ಇರ್ತದೆ, ಅಂಥ ಕಾಯಿಲೆಗಳನ್ನು ತಡೆಯುವಲ್ಲಿಯೂ ಸೆಕ್ಸುವಲ್ ಪಾರ್ಟ್ನರಲ್ಲಿ ತಡೆಯುವಂತಲ್ಲೂ ಯೂಸ್ ಆಗ್ತದೆ ಕಾಂಡಮ್ಸ್. ಅದು ನಾನ್ ಹಾರ್ಮೋನಲ್ಲಿ ಬರ್ತದೆ. ಇನ್ನು ಕೆಲವು ಕ್ರೀಮ್ಸ್, ಸಪೋಸಿಟ್ರೀಸ್ ಎಲ್ಲ ಬರ್ತದೆ, ಕೆಲವರು ಅದನ್ನೆಲ್ಲ ಯೂಸ್ ಮಾಡುವವರಿದ್ದಾರೆ. ಫೋಮ್ಸ್ ಮತ್ತು ಕ್ರೀಮ್ಸ್ ಎಲ್ಲ ಬರ್ತದೆ ಮೇಲ್ ಪಾರ್ಟ್ನಲ್ಲಿ ಯೂಸ್ ಮಾಡುವಂಥದ್ದೆಲ್ಲ. ಅದೆಲ್ಲ ರೇರ್ಲಿ ಯೂಸ್ಡು, ಈಗ ಅಷ್ಟು ಯಾರು ಯೂಸ್ ಮಾಡ್ತಾ ಇಲ್ಲ. ಪ್ರೈವೇಟ್ ಇದರಲ್ಲೆಲ್ಲ ಸಿಗ್ತದೆ, ಅಂಗಡಿಗಳಲ್ಲೆಲ್ಲ ಸಿಗ್ತದೆ. ಇನ್ನು IUCD, ಇದು ನಾನ್ ಹಾರ್ಮೋನಲ್ ಅಲ್ಲ, ಕಾಪರ್ಟಿಯಲ್ಲಿ ಇಂಟರ್ವಲ್ IUCD, ಇಂಟ್ರಾಯುಟ್ರೈನ್ ಕಾಂಟ್ರಾಸೆಪ್ಟಿವ್ ಡಿವೈಸ್, ಮತ್ತು PPIUCD, ಪೋಸ್ಟ್ನೇಟಲ್ ಆಗಲೇ ಹಾಕ್ತೇವೆ ಅಲ್ವಾ ಕೆಲವು ಲೇಡಿ ಗೋಷನಲ್ಲೆಲ್ಲ. ಈಗ ಕೋವಿಡ್ ಟೈಮಲ್ಲಿ ಸ್ವಲ್ಪ ಫ್ಯಾಮಿಲಿ ಪ್ಲಾನಿಂಗ್ ಬಗ್ಗೆ ಅಷ್ಟು ಗಮನ ಹರಿಸದೇ ಇರೋದ್ರಿಂದ PPIUCDಗಳನ್ನೆಲ್ಲ ಅಳವಡಿಸ್ತಾ ಇಲ್ಲ. ಇಲ್ಲಂದರೆ ಡೆಲಿವರಿ ಆದ 48 ಅವರ್ಸಲ್ಲಿ PPIUCD ಒಂದು ಮಗು ಆದ ತಕ್ಷಣ ಎಲ್ಲರಿಗೂ ಕಂಪಲ್ಸರಿ ಹಾಕಿಸುವಂಥ ಕ್ರಮ. ನಮ್ಮ ಮೈಸೂರಲ್ಲಿ ನಾನು 4 ವರ್ಷ ವರ್ಕ್ ಮಾಡಿದ್ದೇನೆ. ಅಲ್ಲಿ ಎಲ್ಲರಿಗೂ ಮೊದಲನೇ ಮಗು ಆದ ತಕ್ಷಣ ಸಿಸೇರಿಯನ್ ಆಗಲಿ ನಾರ್ಮಲ್ ಆಗಲಿ ಎಲ್ಲರಿಗೂ PPIUCD ಇನ್ಸರ್ಟ್ ಮಾಡ್ತಾ ಇದ್ರು. ಇಲ್ಲಿ ಮಾತ್ರ ಸ್ವಲ್ಪ ಕೌನ್ಸಿಲಿಂಗ್ ಸ್ವಲ್ಪ ಕಷ್ಟ ಆಗಿರೋದ್ರಿಂದ ನೀವು ಗರ್ಭಿಣಿ ಇರುವಾಗಲೇ ಅವರಿಗೆ ಕೌನ್ಸಿಲ್ ಮಾಡಬೇಕು. ಈ ಥರ PPIUCD ಅಂತ ಇದೆ, ಕಾಪರ್ಟಿ ಡಿವೈಸ್, ಅದು ಈಸಿಯಾಗಿ ಇನ್ಸರ್ಟ್ ಮಾಡಬಹುದು. ಡೆಲಿವರಿ ಆದ ತಕ್ಷಣವೇ 48 ಅವರ್ಸಲ್ಲಿ ಅದು ಸ್ವಲ್ಪ ಸುಲಭವಾಗಿ ಇನ್ಸರ್ಟ್ ಮಾಡಬಹುದು. ಸಿಸೇರಿಯನ್ ಆದಾಗ ಕೈಯಲ್ಲೇ ಹೀಗೆ ಇಟ್ಟು ಅದನ್ನು ಇದು ಮಾಡ್ಬೋದು. ಅದು ತುಂಬ ಈಸಿಯಾದ ಮೆಥಡ್ PPIUCD. ಆದರೆ ಕೆಲವು ಕಡೆ PPIUCD ಯಾಕೋ ಆಗ್ತಾ ಇಲ್ಲ. ತುಂಬ ಮೊನ್ನೆ ಮೇಡಮ್ ರಿವ್ಯೂ ಮಾಡಿದ್ರು ಪ್ರೋಗ್ರಾಮ್. PPIUCD ಅಂತೂ 0 ಇದೆ ಕೆಲವು ಕಡೆ ಎಲ್ಲ. ಸ್ವಲ್ಪ ನೆಕ್ಸ್ಟ್ ತಿಂಗಳಲ್ಲಿ ಸ್ವಲ್ಪ PPIUCDಗೆಲ್ಲ ಮೋಟಿವೇಟ್ ಮಾಡಿ, ಲೇಡಿ ಕೋಶನಲ್ಲೆಲ್ಲ ಆಗಲೇ ಇದೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಕುಟುಂಬ ಕಲ್ಯಾಣ ಯೋಜನೆಗಳನ್ನು. ಅದನ್ನು ಅಳವಡಿಸಲಿಕ್ಕೆ ಒಂದು ಸೀಲ್ ಆಗಿದ್ರೆ ಒಳ್ಳೇದು. ಈಗ ಕಾರ್ಡಲ್ಲಿ, ತಾಯಿ ಕಾರ್ಡಲ್ಲಿ ಒಂದು ಸೀಲ್ ಮಾಡ್ಕೊಂಡಿಟ್ಟಿರಿ ಫ್ಯಾಮಿಲಿ ಪ್ಲಾನಿಂಗಿಗೆ ಯಾವುದಕ್ಕೆ ಅವರು ವಿಲ್ಲಿಂಗ್ ಇದ್ದಾರೆ PPIUCDಗೆ ಅಂದರೆ ಒಂದು ಸೀಲ್ ಮಾಡಿ PPIUCD ಕಾಪರ್ಟಿ, ಇಂಟರ್ವಲ್ ಕಾಪರ್ಟಿ ಅಥವಾ ಅಂತರವ ಯಾವುದಕ್ಕೂ ಒಂದು ಟಿಕ್ ಹಾಕಿದರೆ ಅಲ್ಲಿ ಲೇಡಿ ಗೋಷನಲ್ಲಿ ಯಾರು ಕೇಳೋದಿಲ್ಲ. ಅದನ್ನೇ ಜಸ್ಟ್ ನೋಡಿ ಅವರು ಹಾಕಿ ಕಳಿಸ್ತಾರೆ. ಅದು ಒಳ್ಳೆ ಮೆಥಡ್. ನಾವು ಅಲ್ಲಿ ಮೈಸೂರಲ್ಲಿದ್ದಾಗ ಆ ಥರ ಎಲ್ಲ ಮಾಡ್ತಿದ್ರು. ಇಲ್ಲಿ ಆ ಥರ ನಾವು ಮುಂದೆ ಮಾಡಬೇಕು ಅಂತ ಅನಿಸ್ತದೆ. ಇಲ್ಲಾಂದರೆ ನಾವು ಪ್ರೋಗ್ರಾಮಲ್ಲಿ ಮುಂದೆ ಬರೋದಿಲ್ಲ. ಫ್ಯಾಮಿಲಿ ಪ್ಲಾನಿಂಗಲ್ಲಿ 31ನೇ ಸ್ಥಾನಕ್ಕೆ ಇಳಿತೀವಿ ಅನಿಸುತ್ತೆ. ಎಲ್ಲರೂ ಸ್ವಲ್ಪ ಒಂದು ಜವಾಬ್ದಾರಿಯಿಂದ ಕೆಲಸ ಮಾಡಿ ಫ್ಯಾಮಿಲಿ ಪ್ಲಾನಿಂಗಲ್ಲಿ.
ಇನ್ನು ಆ ಕಾಪರ್ಟಿ ಡಿವೈಸ್ ನೀವೆಲ್ಲ ನೋಡಿದಿರಿ, ಪೇಷಂಟ್ಗಳನ್ನೆಲ್ಲ ಕರ್ಕೊಂಡು ಬರ್ತಾ ಇದ್ದೀರಿ. ಇದು ಇಷ್ಟುದ್ದ ಇದೆ, ಇಷ್ಟುದ್ದನೂ ಒಳಗೆ ಹಾಕ್ತೀರಾ ಅಂತ ಪೇಷಂಟ್ ಕೇಳ್ತಾರೆ. ನಾವು ಈಗ ತೋರಿಸ್ಬಿಟ್ಟೆ ಅವರಿಗೆ ಹೇಳ್ತೀವಿ ಇಷ್ಟು ಉದ್ದದಲ್ಲ, ಇದರಲ್ಲಿ ಟಿ ಶೇಪ್ ಅಂತ ಇದೆ. 3.6 ಸೆಂಟಿಮೀಟರ್ ಉದ್ದ, 3.2 ಸೆಂಟಿಮೀಟರ್ ಅಗಲ ಇದೆ. ಅಷ್ಟು ಮಾತ್ರ ಒಳಗೆ ಹೋಗೋದು. ಇದೆಲ್ಲ ಇನ್ಸರ್ಟ್ ಮಾಡ್ಲಿಕ್ಕೆ ಇರುವಂಥ ಟ್ಯೂಬ್ಗಳು. ಇದರಷ್ಟು ಬೆಸ್ಟ್ ಯಾವುದೂ ಇಲ್ಲ. ಈ ಕಾಪರ್ಟಿ ಅಷ್ಟು ಬೆಸ್ಟ್ ಯಾವುದೂ ಇಲ್ಲ ಆ್ಯಕ್ಚುಲಿ. ನೋಡಕ್ಕೆ ಹೋದರೆ ಒಂದು ಮಗು ಆದ ತಕ್ಷಣ ಅವಳಿಗೆ 6 ವಾರ ಆದಾಗ ಈ ಕಾಪರ್ಟಿ ಹಾಕಲಿಕ್ಕೆ ಮನವೊಲಿಸಿ ಎಲ್ಲರನ್ನು. ಇದು 6 ವಾರ ಆದಮೇಲೆ ನಾರ್ಮಲ್ ಡೆಲಿವರಿ ಆದರೆ 6 ವಾರದಲ್ಲೇ ಕಾಪರ್ಟಿ ಇನ್ಸರ್ಟ್ ಮಾಡ್ಬೋದು. ಸಿಸೇರಿಯನ್ ಆದಲ್ಲಿ 6 ಮಂತ್ಸ್ ಆದಮೇಲೆ ಕಾಪರ್ಟಿಯನ್ನು ಹಾಕ್ಬೋದು. ಒಂದು 3 to 4 ಮಂತ್ಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಯಾಕೆಂದರೆ ಇದೊಂದು ಫಾರಿನ್ ಬಾಡಿ, ಬೇರೆ ವಸ್ತುವನ್ನು ಹಾಕಿರೋದಲ್ವ, ನಮ್ಮ ಗರ್ಭಕೋಶ ಅದನ್ನು ತಗೊಳ್ಳೋಕ್ಕೆ ತಯಾರಿ ಇರುವುದಿಲ್ಲ. ಅದು ಅದನ್ನು ಹೊರಗೆ ಹಾಕೋಕ್ಕೆ ಇದು ಮಾಡುತ್ತೆ. ಆಗ ಹೊಟ್ಟೆ ನೋವು ಬರ್ಬೋದು, ಬ್ಲೀಡಿಂಗ್ ಪ್ರಾಬ್ಲಮ್ ಆಗ್ಬೋದು, ಸ್ವಲ್ಪ ಸಣ್ಣ ಪುಟ್ಟದೆಲ್ಲ. ಒಂದು 4 ಮಂತ್ಸ್ ಆದಮೇಲೆ ಅದು ಅಡ್ಜಸ್ಟ್ ಆಗ್ತದೆ. ಅದಕ್ಕೆ 4 ಮಂತ್ಸ್ ಎಲ್ಲರಿಗೂ ಸಣ್ಣ ಪುಟ್ಟದ್ದು ಇರುತ್ತೆ. ಅವರಿಗೆ ಫಸ್ಟ್ ಹಾಕುವಾಗಲೇ ಹೇಳಬೇಕು ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂತ. 1 ತಿಂಗಳಲ್ಲೇ ಕೆಲವರು ತೆಗಿಸುವವರಿದ್ದಾರೆ. 1 ತಿಂಗಳಲ್ಲಿ ಅದು ಅಡ್ಜಸ್ಟ್ ಆಗಲ್ಲ. 3 to 4 ಮಂತ್ಸಲ್ಲಿ ಅಡ್ಜಸ್ಟ್ ಆದಮೇಲೆ ಒಂದ್ಸರಿ ಅದು ಹಾಕಿದ ಮೇಲೆ 10 years ಅದು ಗರ್ಭಕೋಶದಲ್ಲಿ ಇದ್ದರೂ ಏನೂ ಪ್ರಾಬ್ಲಮ್ ಆಗಲ್ಲ. ಏನಾದರೂ ಪ್ರಾಬ್ಲಮ್ಗಳು ಬಂದರೆ, ಮಧ್ಯೆ ಏನಾದರೂ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗಲಿ, ಏನಾದರೂ ವಾಸನೆ ಬರಿತಾದ್ರವ, ಏನಾದರೂ ವಜೈನಲ್ಲಿ ಇದಾದರೆ, ಹೊಟ್ಟೆ ನೋವುಗಳು ತೀವ್ರ ಬಂದರೆ ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿ ಅಂತ ಹೇಳಿ. ಇದು ಕಾಪರ್ಟಿ ಎಲ್ಲ ಆರೋಗ್ಯ ಕೇಂದ್ರಗಳಲ್ಲಿ ಹಾಕ್ತಾರೆ. ಉಳ್ಳಾಲದಲ್ಲಿ ಗೈನಕಾಲಜಿಸ್ಟ್ ಇದ್ದಾರೆ, ಆಮ್ಲಮೊಗರು, LHVಗಳು, ಸಿಸ್ಟರ್ಗಳು ಯಾರಾದರೂ ಹಾಕ್ತಾರೆ. ಇದನ್ನು ನೀವು ಮನವೊಲಿಸಿ, ಎಲ್ಲರನ್ನೂ ಕಾಪರ್ಟಿ ಹಾಕಲಿಕ್ಕೆ ಮನವೊಲಿಸಿ. ಆದರೆ ಇದನ್ನು ಮತ್ತೆ ಹಾಕಿದ ಮೇಲೆ ಈಗ ಮಗು ಬೇಕು 2 ವರ್ಷ ಅಂದಮೇಲೆ ನೀವು ಯಾವಾಗಲೂ ತೆಗಿಬೋದು. ತೆಗೆದ ಒಂದು ನೆಕ್ಸ್ಟ್ ಡೇ ರಿವರ್ಸಿಬಲ್, ಅದು ಆಗಲೇ ಪ್ರೆಗ್ನೆಂಟ್ ಆಗ್ತಾರೆ. ಅದರಲ್ಲಿ ಏನು ಕಾಂಪ್ಲಿಕೇಶನ್ಸ್ ಏನೂ ಬರೋದಿಲ್ಲ. ನೆಕ್ಸ್ಟ್ ಮಕ್ಕಳಾಗದೇ ಇರೋದಂಥದ್ದು ಏನೂ ಆಗೋದಿಲ್ಲ. ಒನ್ ಆಫ್ ದ ಬೆಸ್ಟ್. 10 ವರ್ಷ ಹಾಕಿದರೆ ನೆಕ್ಸ್ಟ್ 10 ವರ್ಷ ಇದರಲ್ಲೇ ಕೆಲವರು ಫ್ಯಾಮಿಲಿ ಪ್ಲಾನಿಂಗ್ ಮಾಡಿ ಶಾಶ್ವತ ರೀತಿಗೆ ವಿಧಾನ ಅನುಸರಿಸದೆ ಬರೀ ತಾತ್ಕಾಲಿಕ ವಿಧಾನದಲ್ಲೇ ಕಾಪರ್ಟಿ ಯೂಸ್ ಮಾಡೋರು ಇದ್ದಾರೆ. ಇದೊಂದು ಈಗ ಬಂದಿರುವಂಥದ್ದು 380 ಅಂತ, ಅದು 10 ವರ್ಷದ ಕಾಪರ್ಟಿ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಇದೆ. ಇನ್ನು ಹಾರ್ಮೋನಲ್ಗೆ ಬಂದರೆ ಕೇಳಿರ್ಬೋದು ನೀವು, ಮಾಲಾಡಿ, ಮಾಲಾಯನ್, ಈಗ ಛಾಯಾ ಅಂತ ಇದೆ. ಛಾಯಾ ನೋಡಿದ್ದೀರಾ? ಯಾರಾದರೂ ಕೊಡ್ತಾ ಇದ್ದೀರಾ ಫೀಲ್ಡಲ್ಲಿ? ಮಾಲಾಯನ್ ಮಾತ್ರೆ, ಇದರಲ್ಲಿ 28 ಮಾತ್ರೆಗಳಿದೆ. ಇದು ಹಾರ್ಮೋನಲ್ ಟ್ಯಾಬ್ಲೆಟ್ಸ್. 21 ಮಾತ್ರೆ ಹಾರ್ಮೋನಲ್ ಟ್ಯಾಬ್ಲೆಟ್ಸ್, 7 ಮಾತ್ರೆ ಐರನ್ ಟ್ಯಾಬ್ಲೆಟ್ಸ್. ಅಂದರೆ ಮುಟ್ಟಾದ 5ನೇ ದಿವಸದಲ್ಲಿ ಸ್ಟಾರ್ಟ್ ಮಾಡ್ತಾರೆ ಇದನ್ನು. 5 ದಿವಸದಿಂದ 21 ದಿವಸ ತಗೊಂಡ್ಮೇಲೆ ಆಮೇಲೆ ರೆಡ್ ಟ್ಯಾಬ್ಲೆಟ್. ಫಸ್ಟ್ ಬಿಳಿದು ಹಾರ್ಮೋನಲ್ ಟ್ಯಾಬ್ಲೆಟ್ಸ್, ಬ್ಲ್ಯಾಕ್ ಅಂತ ಇರುವಂಥದ್ದು ಕಬ್ಬಿಣಾಂಶದ ಮಾತ್ರೆಗಳು. ಆ ಬಿಳಿ ಮಾತ್ರೆಯನ್ನು 5ನೇ ದಿವಸದಲ್ಲಿ ತಗೊಂಡ್ರೆ 21ನೇ ದಿವಸದಲ್ಲಿ ಮಾತ್ರೆ ಮುಗಿಯುತ್ತೆ. ಆಮೇಲಿಂದ ಆ ರೆಡ್ ಮಾತ್ರೆಗಳನ್ನು, ರೆಡ್ ಮಾತ್ರೆ ಇಟ್ಟಿರೋದು ಯಾಕೆಂದರೆ ಅದು ಇನ್ನೊಂದು ನೀವು ಸ್ಟ್ರಿಪ್ ಸ್ಟಾರ್ಟ್ ಮಾಡುವಾಗ ಅಷ್ಟೊತ್ತಿಗೆ ಆ ರೆಡ್ ಮಾತ್ರೆ ತಗೊಳ್ಳುವಾಗ ಪೀರಿಯಡ್ಸ್ ಆಗ್ತದೆ. ನೆಕ್ಸ್ಟ್ ಸ್ಟ್ರಿಪ್ಪನ್ನು ಸ್ಟಾರ್ಟ್ ಮಾಡುವಾಗ ಆ ರೆಡ್ ಮುಗಿದ ಮೇಲೆ ಇನ್ನೊಂದು ಪ್ಯಾಕೆಟನ್ನು ಸ್ಟಾರ್ಟ್ ಮಾಡ್ಬೋದು. 5ನೇ ದಿವಸದ ಮುಟ್ಟಾದ 5ನೇ ದಿವಸದಲ್ಲಿ ಸ್ಟಾರ್ಟ್ ಮಾಡ್ಬೋದು. ಈಗ ಒಂದು ವೇಳೆ ರಾತ್ರಿ ದಿನ ಒಂದು 9 ಗಂಟೆಗೆ ಊಟ ಆದಮೇಲೆ ಮಲಗೋ ಟೈಮಲ್ಲಿ ದಿನ ಒಂದೊಂದು ಮಾತ್ರೆಯನ್ನು ನುಂಗಬೇಕಾಗ್ತದೆ. ಇದು ತಾಯಿ ಹಾಲುಣಿಸುವ ತಾಯಿಯಂದರಿಗೆ 6 ತಿಂಗಳು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಮಿಲ್ಕ್ ಕೊಡುವವರಿಗೆ ಕೊಡಕ್ಕೆ ಹೋಗಬೇಡಿ. ಯಾಕೆಂದರೆ ಹಾರ್ಮೋನಲ್ ಟ್ಯಾಬ್ಲೆಟ್ಸ್ 6 ತಿಂಗಳು ಕಳೆದ ಮೇಲೆ ಈ ಟ್ಯಾಬ್ಲೆಟನ್ನು ಕೊಡಿ. ಇದು ಒಂದ್ಸರಿ ಕೊಟ್ಟ ಮೇಲೆ ಇದನ್ನು ನಿಲ್ಲಿಸಿದ ಮೇಲೇನು ಒಂದು 2 ಮಂತ್ಸ್ ಬೇರೆ ಏನಾದರೂ ತಾತ್ಕಾಲಿಕ ವಿಧಾನ ಯೂಸ್ ಮಾಡಿ ಮತ್ತೆ ಫ್ಯಾಮಿಲಿ ಆಗಲಿಕ್ಕೆ ಟ್ರೈ ಮಾಡ್ಬೋದು ಅವರು. ಇದನ್ನು ಈಗ ಒಂದು ವೇಳೆ ಇವತ್ತು ತಗೊಳ್ಳಿಕ್ಕೆ ಮರ್ತೋದ್ರು, ಒಂದು 10 ಮಾತ್ರೆ ತಗೊಂಡ್ರು, 11ನೇ ಮಾತ್ರೆ ತಗೊಳ್ಳುವಾಗ ಅವರು ಮರ್ತೋದ್ರು, ಆಗ ನೆಕ್ಸ್ಟ್ ಡೇ ಎದ್ದು ಬೆಳಿಗ್ಗೆ ತೆಗೆದು ಆ ದಿವಸದ ಮಾತ್ರೆಯನ್ನು ಆ ದಿವಸವೇ ರಾತ್ರಿ ತಗೊಳ್ಬೋದು. ಅಥವಾ ಇವತ್ತು ಮಾತ್ರೆ ನಾಳೆ 2 ಮಾತ್ರೆಗಳನ್ನು ಒಟ್ಟಿಗೆ ತಗೊಳ್ಬೋದು. 2-3 ದಿವಸ ಕಳೆದ ಮೇಲೆ ಈ ಮಾತ್ರೆ ತಗೊಳ್ಳದೆ ನಿಲ್ಲಿಸಿದರೆ ಬ್ಲೀಡಿಂಗ್ ಬರ್ತದೆ, ವಿತ್ಡ್ರಾವಲ್ ಬ್ಲೀಡಿಂಗ್ ಅಂತ ಹೇಳ್ತೇವೆ. ಆದ್ದರಿಂದ ಆ ಮಾತ್ರೆಯನ್ನು 2 ದಿವಸ ಮರೆತರೂ ಅವ್ರು ಮತ್ತೆ ಕಂಟಿನ್ಯೂ ಮಾಡ್ಬೋದು. ಆದರೆ ಆ ತಿಂಗಳು ಪೀರಿಯಡ್ಸ್ ಆಗುವವರೆಗೆ ಬೇರೆಯವರು ಯಾವುದಾದ್ರೂ ಮೆಥಡನ್ನು ಯೂಸ್ ಮಾಡಬೇಕು, ಕಾಂಡಮ ಇನ್ಯಾವುದೋ ಮೆಥಡ್ಗಳನ್ನು ಯೂಸ್ ಮಾಡಬೇಕು. ಇದರಲ್ಲಿ ಯಾವುದೂ ತೊಂದರೆ ಇಲ್ಲ. 5 ವರ್ಷದವರೆಗೆ ಯೂಸ್ ಮಾಡ್ಬೋದು. 5 ವರ್ಷ ಕಳೆದ ಮೇಲೆ ಬೇರೆ ಡಾಕ್ಟರ್ ಹತ್ರ ಎಲ್ಲ BP ಅದು ಇದು ಚೆಕಪ್ ಮಾಡಿಸಿ ಬೇರೆ ಏನಾದರೂ ವಿಧಾನಗಳು ಯೂಸ್ ಮಾಡೋದಿದ್ರೆ ಮಾಡ್ಬೋದು. ಈ ಮಾಲಯನ್ ಮಾತ್ರೆ ಬರೀ ಕುಟುಂಬ ಕಲ್ಯಾಣ ಯೋಜನೆಗಳಿಗೆ ಮಾತ್ರ
ಸೀಮಿತವಾಗಿಲ್ಲ. ಇದು ಮಲ್ಟಿಪರ್ಪಸ್, ಎಲ್ಲ ವಿಧಾನ ತುಂಬ ಇದನ್ನು ಯೂಸ್ ಇದೆ. ಒಂದು ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗದವರಿಗೂ ನಾವು ಇದನ್ನೇ ಕೊಡ್ತೇವೆ. ಇದನ್ನು 6 ತಿಂಗಳು ತಗೊಂಡ್ರೆ ಪೀರಿಯಡ್ಸ್ ಕರೆಕ್ಟಾಗಿ ಆಗ್ತದೆ. ಅದೇ ಥರ ಹೆವಿ ಬ್ಲೀಡಿಂಗ್ ಆಗ್ತಾ ಇರ್ತದೆ, ಅವರಿಗೂ ನಾವು ಇದೇ ಮಾತ್ರೆಯನ್ನು ಕೊಡ್ತೇವೆ. ಅನೀಮಿಯಾ ಇದ್ದಾಗ, ತುಂಬ ಬ್ಲೀಡಿಂಗ್ ಆಗಿ ಅನೀಮಿಕ್ ರಕ್ತಹೀನತೆ ಎಲ್ಲ ಆದಾಗಲೂ ನಾವು ಈ ಮಾತ್ರೆಯನ್ನು ಕೊಡ್ತೇವೆ. ಪ್ರೀಪೋನ್ ಮಾಡಲಿಕ್ಕೆ, ಪೋಸ್ಟ್ಪೋನ್ ಮಾಡಲಿಕ್ಕೆ ಪೀರಿಯಡ್ಸ್ಗಳನ್ನು ಇದೇ ಮಾತ್ರೆ ಕೊಡ್ತೇವೆ. ನಾವು ಕೊಡುವಾಗ ಎಲ್ಲ ಕೇಳ್ತಾರೆ, ಎಲ್ಲದಕ್ಕೂ ಇದೇ ಕೊಡ್ತೀರಲ್ಲ ಅಂತ. ಅಂದರೆ ಇದರದ್ದು ಯೂಸ್ ಅಷ್ಟಿದೆ. ತುಂಬ ಹೆವಿ ಬ್ಲೀಡಿಂಗ್ ಆದ್ರೂ ನಾವು ಈ ಟ್ಯಾಬ್ಲೆಟನ್ನು ಕೊಡ್ತೇವೆ. ಇದು ತುಂಬ ಯೂಸ್ ಇದೆ. ಈ ಓವೇರಿಯನ್ ಟ್ಯೂಮರ್ಸ್, ಬ್ರೆಸ್ಟ್ ಟ್ಯೂಮರ್ಸ್, ಅದನ್ನೆಲ್ಲ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಇರೋದ್ರಿಂದ ಅದನ್ನು ತಡೆಗಟ್ಟಲಿಕ್ಕೆ ಸಹ ಈ ಹಾರ್ಮೋನು ತುಂಬ ಉಪಯುಕ್ತವಾಗಿದೆ. ಇದನ್ನು ಫಸ್ಟ್ ಪ್ರೆಗ್ನೆನ್ಸಿ, ನೆಕ್ಸ್ಟ್ ಪ್ರೆಗ್ನೆನ್ಸಿ 6 ಮಂತ್ಸ್ ಆದಮೇಲೆ ಯೂಸ್ ಮಾಡ್ಕೊಳ್ಬೋದು. ಅದೇ ರೀತಿ ಈಗ ಛಾಯಾ ಅಂತ ಬಂದಿದೆ. ಇದು ಇನ್ನೂ ಚೆನ್ನಾಗಿದೆ ಮಾತ್ರೆ. ವಾರಕ್ಕೆ 2 ಸರಿ ತೆಗೆದ್ರೆ ಆಯಿತು. ಫಸ್ಟ್ 3 ತಿಂಗಳು ವಾರಕ್ಕೆ 2 ಸರಿ ತಗೊಳ್ಬೇಕು. ಇದರಲ್ಲಿ ಅದು 5ನೇ ದಿವಸದಲ್ಲಿ ಸ್ಟಾರ್ಟ್ ಮಾಡ್ತೇವೆ. ಇದು ಮುಟ್ಟಾದ ಫಸ್ಟ್ ಡೇ ಸ್ಟಾರ್ಟ್ ಮಾಡ್ತೇವೆ ನಾವು ಛಾಯಾವನ್ನು. ಈಗ ಭಾನುವಾರ ಒಂದು ಫಸ್ಟ್ ಮಾತ್ರೆ ಕೊಟ್ಟರೆ ನೆಕ್ಸ್ಟ್ ಮಾತ್ರೆಯನ್ನು ಬುಧವಾರ ಕೊಡ್ತೇವೆ. ಅದರಲ್ಲಿ ಒಳಗೆ ಲೀಫ್ಲೆಟ್ ಇದೆ, ಅದರಲ್ಲೆಲ್ಲ ಕನ್ನಡದಲ್ಲಿ ಚೆನ್ನಾಗಿ ಬರೆದಿದೆ. ಒಂದು ವೇಳೆ ಸೋಮವಾರ ಕೊಟ್ಟರೆ ಗುರುವಾರ, ಹಾಗೆ ಫಸ್ಟ್ 3 ತಿಂಗಳು ವಾರದಲ್ಲಿ 2 ಸರಿ ತಗೊಳ್ಬೇಕು. ಆ 3 ತಿಂಗಳು ಕಳೆದ ಮೇಲೆ ವಾರಕ್ಕೆ 1, ಭಾನುವಾರ ಅಂದರೆ ಭಾನುವಾರ ಒಂದೊಂದು ತಗೊಂಡ್ರೆ ಸಾಕು. ಎಷ್ಟು ವರ್ಷ ಬೇಕೋ ಅಷ್ಟು ವರ್ಷ ತಗೊಂಡ್ರೆ ಇತ್ತು. ಇದು ತುಂಬ ಚೆನ್ನಾಗಿದೆ. ಹಾರ್ಮೋನಲ್ ಟ್ಯಾಬ್ಲೆಟ್ಸಲ್ಲಿ ಫಸ್ಟ್ ತಗೊಂಡಾಗ ಸ್ವಲ್ಪ ವಾಂತಿ ಬಂದಾಗೆ, ನಾಸಿಯಾ ಎಲ್ಲ ಗರ್ಭಿಣಿಗೆ ಹೇಗೆ ಆಗ್ತದ ಹಾಗೆ ಆಗ್ತದೆ. ಇದರಲ್ಲೂ ಸ್ವಲ್ಪ ದಿವಸ ಫಸ್ಟ್ ತಗೋತಾ ಇದ್ದಾಗ ಮತ್ತೆ ಸರಿ ಆಗ್ತದೆ. ಫಸ್ಟ್ ತಗೊಂಡಾಗ ಇದರಲ್ಲೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ, ಬಟ್ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಇದನ್ನು 5ನೇ ದಿವಸದಲ್ಲಿ ಹೇಳಿದ್ದೇನೆ ನಾನು. ಈಗ ತಾಯಿ ಮಗು ಎಲ್ಲಾದರೂ ಇನ್ಫ್ಯಾಂಟ್ ಡೆತ್ ಆಯಿತು, ಮುಂದೆ ಅವಳಿಗೆ ಮಾತ್ರೆ, ಇದು ಛಾಯಾ ಮಾತ್ರೆ ಅದೆಲ್ಲ ಒಳ್ಳೆ ಯೂಸ್ ಆಗ್ತದೆ. ಮಗು ಹೇಗೂ ಇರೋದಿಲ್ಲ, ಅವಳಿಗೆ ಬ್ರೆಸ್ಟ್ ಫೀಡ್ ಮಾಡಲಿಕ್ಕೆ ಇರೋದಿಲ್ಲ, ಆವಾಗ ನೀವು ಈ ಮಾತ್ರೆಯನ್ನು ಕೊಡ್ಬೋದು ಅವಳಿಗೆ. ನೆಕ್ಸ್ಟ್ ಅಂತರ ಇಂಜೆಕ್ಷನ್, ಡಿಂಪು ಅಂತ ಕೇಳಿದಿರಲ್ವಾ? ಇದು ತುಂಬ ಏನು ಯೂಸ್ ಆಗ್ತಾ ಇಲ್ಲ. ಎಲ್ಲ ಆಶಾ ಕಾರ್ಯಕರ್ತೆಯರಿಗೆ ಒಂದೊಂದು ಡಿಂಪು ಟಾರ್ಗೆಟ್ ಕೊಡಿ ಅಂತ ಹೇಳಿದ್ದಾರೆ ಮೊನ್ನೆ ಮೇಡಮ್. ಇದು ಅಷ್ಟೇ, 3 ತಿಂಗಳಿಗೆ 1 ಸರಿ ತಗೊಂಡ್ರೆ, ವರ್ಷದಲ್ಲಿ 4 ಸರಿ ತಗೊಂಡ್ರೆ ಒಳ್ಳೆ ಎಫೆಕ್ಟ್ ಇದೆ ಇದು. ಆದರೆ ಇದರದೊಂದು ಇದು ಏನಂದರೆ ಡ್ರಾಬ್ಯಾಕ್ ಅಂದರೆ ಕರೆಕ್ಟಾಗಿ ಪೀರಿಯಡ್ಸ್ ಆಗೋದಿಲ್ಲ, ಇರ್ರೆಗ್ಯುಲರ್ ಆಗ್ತದೆ ಪೀರಿಯಡ್ಸ್. ಅದು ಅವರಿಗೆ ಫಸ್ಟೇ ನೀವು ಇಂಜೆಕ್ಟ್ ಮಾಡುವಾಗಲೇ ಹೇಳಬೇಕು ಈ ಥರ. ಆದರೆ ಒಂದು ರೀತಿಯಲ್ಲಿ ಪೀರಿಯಡ್ಸ್ ಎಲ್ಲ ಸ್ವಲ್ಪ ಸ್ಪಾಟಿಂಗ್ ಅಷ್ಟೇ ಆಗೋದು, ತುಂಬ ಬ್ಲೀಡಿಂಗ್ ಒಂದು 4 ದಿವಸ 5 ದಿವಸ ಎಲ್ಲ ಹೋಗೋದಿಲ್ಲ, ಜಸ್ಟ್ ಸ್ಪಾಟಿಂಗ್ ಆಗೋರು ಇರ್ತಾರೆ. ಬಟ್ ಆದರೂ ಇದು ಒಂದು ಒಳ್ಳೆ ಎಫೆಕ್ಟಿವ್ ಇಂಜೆಕ್ಷನ್ಸ್. ಇದೇನು ಬೇರೆ ದಿನ ನುಂಗಬೇಕು ಮಾತ್ರೆ ಥರ ಅಂತ ಏನಿಲ್ಲ. 3 ತಿಂಗಳಿಗೆ 1 ಸರಿ ಇಂಜೆಕ್ಷನ್ ತಗೊಂಡ್ರೆ ಮುಗ್ದೋಯ್ತು. ಪರ್ಮನೆಂಟ್ ಮೆಥಡಲ್ಲಿ ಫೀಮೇಲ್ ಸ್ಟರ್ಲೈಸೇಷನ್ ನಿಮ್ಗೆ ಗೊತ್ತು, ಲ್ಯಾಪ್ರೋಸ್ಕೋಪಿಕ್ ಸ್ಟರ್ಲೈಸೇಷನ್ ಮತ್ತು ಟ್ಯುಬೆಕ್ಟಮಿ. ಲ್ಯಾಪ್ರೋಸ್ಕೋಪಿಕ್ MTP ಮಾಡಿದಾಗ ಅಥವಾ ಯಾವುದೋ ಟೈಮಲ್ಲಿ ಪೀರಿಯಡ್ಸ್ ಆದಮೇಲೆ ಅಲ್ಲ ಅಂತ, ಪ್ರೆಗ್ನೆನ್ಸಿ ಅಲ್ಲ ಅಂತ ಕನ್ಫರ್ಮ್ ಆದಮೇಲೆ. ಈಗ ಕೋವಿಡ್ ಇರೋದ್ರಿಂದ ಅಲ್ಲಲ್ಲಿ ಕ್ಯಾಂಪ್ಗಳು ಆಗ್ತಾ ಇಲ್ಲ, ಈಗಾಗಲೇ ಸ್ಟಾರ್ಟ್ ಮಾಡಿದ್ದಾರೆ ಬಂಟ್ವಾಳದಲ್ಲೆಲ್ಲ. ಇನ್ನು ನೆಕ್ಸ್ಟ್ ಉಳ್ಳಾಲ ಎಲ್ಲ ಸ್ಟಾರ್ಟ್ ಆಗ್ಬೋದು, ಅದಕ್ಕೂ ಕೇಸಸ್ ತನ್ನಿ. ಹಾಗೆ ಟ್ಯೂಬೆಕ್ಟಮಿ ಡೆಲಿವರಿ ಆದ ತಕ್ಷಣ ಕೈ ಆಪ್ರೇಷನ್ ಅಂತ ಹೇಳ್ತೇವೆ, ಅದು 2 ಟ್ಯೂಬನ್ನು ಮಧ್ಯೆ ಕಟ್ ಮಾಡೋದು. ಲ್ಯಾಪ್ರೋಸ್ಕೋಪಲ್ಲಿ ಬ್ಯಾಂಡ್ ಹಾಕೋದಷ್ಟೇ. ಇದು ಶಾಶ್ವತ ವಿಧಾನಗಳಲ್ಲಿ 2. ಇನ್ನೊಂದು ನಾನ್ ಸ್ಕಾಲ್ಪಲ್ ವ್ಯಾಸೆಕ್ಟಮಿ. ಆಗಲೇ ನಮ್ಮ ತಾಲೂಕು ಆರೋಗ್ಯಾಧಿಕಾರಿ ಅವರು ಹೇಳಿದರು, ಈಗ 23ರಿಂದ 4 ತಾರೀಕುವರೆಗೆ ಇದು ನಾನ್ ಸ್ಕಾಲ್ಪಲ್ ವ್ಯಾಸೆಕ್ಟಮಿ ಪಾಕ್ಷಿಕ ದಿನಾಚರಣೆ ಅಂತ ಆಚರಿಸ್ತಾ ಇದ್ದೇವೆ. ಅದು ಪ್ರತಿ ಸಬ್ ಸೆಂಟರಿಂದ ಒಂದೊಂದು ಕೇಸಸನ್ನು ತರಬೇಕು ಅಂತ ಇದೆ. ಈಗ ಹೆಂಗಸಿಗೆ ಯಾವುದಾದ್ರೂ ಪ್ರಾಬ್ಲಮ್ ಇರುತ್ತೆ, ಅವಳಿಗೆ ಹಾರ್ಟ್ ಡಿಸೀಸ್ ಇರುತ್ತೆ, ಅನಿಮಿಯಾ ಇರುತ್ತೆ, ಆಪರೇಷನ್ ಮಾಡೋಕ್ಕೆ ಅಲ್ಲಿ ಒಪ್ಪದೆ ರಿಜೆಕ್ಟ್ ಆಗಿರುತ್ತದೆ. ಅಂಥ ಸಂದರ್ಭಗಳಲ್ಲೆಲ್ಲ ಗಂಡಸರನ್ನು ಮನವೊಲಿಸಿ ವ್ಯಾಸೆಕ್ಟಮಿಗೆ ಕರ್ಕೊಂಡು ಬನ್ನಿ. ಇದು ಎಲ್ಲಕ್ಕಿಂತ ಈಸಿಯಾದ ಮೆಥಡ್. ಅದು ಒಂದು 5 ಮಿನಿಟ್ಸಲ್ಲಿ ಆಗುವಂಥ ಸರ್ಜರಿ. ಎಲ್ಲ ನೋವುಗಳನ್ನು ಹೆಂಗಸೇ ತಿಂತಾಳೆ, ಡೆಲಿವರಿನೂ ಅವಳೇ ತಿಂತಾಳೆ, ಉಳಿದ ಫ್ಯಾಮಿಲಿ ಪ್ಲಾನಿಂಗಲ್ಲೂ ಅವಳೇ ತಿಂತಾಳೆ. ಇದರ ಬಗ್ಗೆ ಸ್ವಲ್ಪ ತುಂಬ ತಪ್ಪು ನಂಬಿಕೆ ಇದೆ. ಏನಂದರೆ ಅದು ಪುರುಷತ್ವವನ್ನು ಕಳ್ಕೋತಾರೆ, ಮತ್ತು ಮುಂದೆ ಕೆಲಸ ಮಾಡೋಕ್ಕೆ ಆಗಲ್ಲ ಅಂತ ನಾವೇ ಸ್ತ್ರೀಯರೇ ಹೇಳ್ಕೊತೀವಿ. ಯಾಕಂದರೆ ತುಂಬ ಡಾಕ್ಟರ್ಸ್ ಹೇಳ್ತಾರೆ, ಅವನು ಉಪ್ಪಿ ಬಂದಿರ್ತಾನೆ, ಬಟ್ ಹೆಂಡತಿ
ಹೇಳ್ಕೊಂಡು ಹೋಗಿರ್ತಾಳೆ. ಅಂದರೆ ನೀವು ಕೆಲಸ ಮಾಡುವ ಫ್ಯಾಮಿಲಿಯ ಸದಸ್ಯರು, ನೀವು ಮೇಯ್ನ್ ಇದು, ನೀವು ಕೆಲಸ ಮಾಡಲಿಲ್ಲ ಅಂದರೆ ನಮ್ಮ ಫ್ಯಾಮಿಲಿ ಇದು ಮಾಡೋಕ್ಕಾಗಲ್ಲ ಅಂತ. ಏನೂ ಆಗಲ್ಲ, ಒಂದು 5 ಮಿನಿಟ್ಸಲ್ಲಿ ಒಂದು ಸಿಂಪಲ್ ಇದು ಇದೆಲ್ಲ ಗಾಯ ಇಲ್ಲದೆ ಇರುವಂತಹ ಒಂದು ವಿಧಾನ ಅದು. ಆಗಲೇ ಕೆಲಸಕ್ಕೆ ಹೋಗ್ಬೋದು. ಆದರೆ ಒಂದು 3 ಮಂತ್ಸ್ ಸ್ವಲ್ಪ ಸೆಮೆನ್ ಇದು ಬರೋದ್ರಿಂದ ಒಂದು ಬೇರೆ ಕಾಂಟ್ರಾಸೆಪ್ಟಿವ್ ಮೆಥಡ್ ಯೂಸ್ ಮಾಡಬೇಕಾಗ್ತದೆ 3 ಮಂತ್ಸ್. ಇಲ್ಲಾಂದರೆ ಅಲ್ಲೂ ಕೆಲವೊಂದು ಸರಿ ಸೆಮೆನ್ ಇದಾಗಿ ಫೇಲಿಯರ್ ಆಗಿ ಇರ್ತದೆ, ಇಲ್ಲ ಅಂತ ಇಲ್ಲ. ಅದನ್ನು ಹೇಳಬೇಕು ಅವರಿಗೆ. 3 ಮಂತ್ಸ್ ಆದಮೇಲೆ ಒಂದು ಸೆಮೆನ್ ಅನಾಲಿಸಿಸ್ ಅಂತ ಮಾಡಬೇಕು. ಅದರಲ್ಲಿ ಯಾವ್ದು ಸೆಮೆನ್ ಇಲ್ಲ ಅಂದರೆ ಮತ್ತೆ ಅವರು ಇದಕ್ಕೆ ಹೋಗ್ಬೋದು. ಇದು ತುಂಬ ಎಫೆಕ್ಟಿವ್. ಅದನ್ನು ಎಲ್ಲರಿಗೂ ಹೇಳಿ ಈ ನೆಕ್ಸ್ಟ್ ಪ್ರೋಗ್ರಾಮಲ್ಲಿ ಎಲ್ಲರೂ ಒಂದೊಂದು ವ್ಯಾಸೆಕ್ಟಮಿ ಕೇಸಸ್ಗೆ ಕರ್ಕೊಂಡು ಬರ್ತೀರಿ ಅಂತ ಅಂದ್ಕೊಳ್ತೀನಿ. ಇವಿಷ್ಟು ನಮ್ಮ ಕುಟುಂಬ ಕಲ್ಯಾಣ ವಿಧಾನಗಳು. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಯಾವುದಿದು ಅಲ್ಲ, ಇದು ತಗೊಳ್ಳುವಾಗ ಮುಟ್ಟಾಗೋದಿಲ್ಲ ಅಂದರೆ ಅದು ಹಾರ್ಮೋನಲ್ ಇಂಜೆಕ್ಷನ್ ಅಲ್ವಾ. ಸ್ವಲ್ಪ ಈಗ ಇದು ಟ್ಯಾಬ್ಲೆಟ್ಸ್ ತಗೊಳ್ಳುವಾಗಲೂ ಅಷ್ಟೇ, ನಾವು ಮಾಲ ಏನು ತಗೊಳ್ಳುವವರು ಈಗ ಹೆವಿ ಬ್ಲೀಡಿಂಗ್ ಇರೋದನ್ನು ಇದು ಸ್ವಲ್ಪ ಬ್ಲೀಡಿಂಗ್ ಸಪ್ರೆಸ್ ಮಾಡ್ತದೆ, ಸ್ವಲ್ಪ ಕಡಿಮೆ ಮಾಡ್ತದೆ. ಇದು ತುಂಬ ಇದು ಏನು ಹಾರ್ಮೋನ್ಸ್ ಇರೋದ್ರಿಂದ ಸ್ವಲ್ಪ ಬ್ಲೀಡಿಂಗ್ ಪ್ರಮಾಣವನ್ನು ಕಡಿಮೆ ಮಾಡ್ತದೆ. ಕೆಲವರಿಗೆ ಅಂದರೆ ಬ್ಲೀಡಿಂಗ್ ಇಲ್ಲದೇ ಇರೋದಿಲ್ಲ, ಸ್ವಲ್ಪ ಸ್ಪಾಟಿಂಗ್ ಆಗ್ತದೆ ಅಷ್ಟೇ. ಜಾಸ್ತಿ ಒಂದು 3 ಡೇಸ್ 5 ಡೇಸ್ ಎಲ್ಲ ಬ್ಲೀಡಿಂಗ್ ಆಗೋದಿಲ್ಲ. ಅದೊಂದು ಡ್ರಾಬ್ಯಾಕ್ ಅದರದ್ದು. ಮತ್ತೆ ಅದು ಒಳ್ಳೆ ಎಫೆಕ್ಟಿವ್ ಇಂಜೆಕ್ಷನ್. ಅದನ್ನು ಹೇಳಿ ನಾವು ಕೊಟ್ಟರೆ, ಇಲ್ಲದಿದ್ದರೆ ಪದೇ ಯೂರಿನ್ ಇಟ್ಕೊಂಡು ಬರ್ತಾರೆ ಟೆಸ್ಟ್ ಮಾಡಿ ಅಂತ, ಪ್ರೆಗ್ನೆನ್ಸಿ ಇದೆಯಾ ನೋಡಿ ಅಂತ. ಅವರಿಗೆ ಫಸ್ಟೇ ಹೇಳಬೇಕು, ಇದನ್ನು ತಗೊಂಡ್ರೆ ಏನೂ ಆಗಲ್ಲ. ಇದು ಒಳ್ಳೆ ಎಫೆಕ್ಟಿವ್ ಇದೆ. ಅಂತರ ಹಾಕಿಸ್ಕೊಳ್ಳಿ ಎಲ್ಲ. ಒಬ್ಬೊಬ್ಬರು ಒಂದೊಂದು ಅಂತರ ಆಶಾ ಕಾರ್ಯಕರ್ತೆಯರು ನೆಕ್ಸ್ಟ್ ಟಾರ್ಗೆಟ್. ಡಾಕ್ಟರ್ ಸುನೀತಾ ಮೇಡಮ್ ಅವರಿಗೆ ಚಂದ್ರಾವತಿ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಸುದ್ದಿಯ ಕೇಳಿ ಹರಿನಾರಾಯಣ ಎನ್ನೀರೋ ಶಿನರಾರಿ ಪಾರಾಯಣ ಮಾಡಿರೋ ಕಾಶಿಗೆ ಪೋಗಲಿಕೆ ಕಾವಡಿ ಪುತ್ತು ಬೇಸತ್ತು ತಿರುಗಾಲಿಕೆ ಕಾಶಿಗೆ ಪೋಗಲಿಕೆ ಕಾವಡಿ ಪುತ್ತು ಬೇಸತ್ತು ತಿರುಗಾಲಿಕೆ ವಾಸುದೇವರ ನಾಮ ವಾಯ್ ತುಂಬ ನೆರೆದಾನೆ ವಾಸುದೇವರ ನಾಮ ವಾಯ್ ತುಂಬ ನೆರೆದಾನೆ ಕೇಶಗಳೆಂಬುದು ಲೇಷ ಮಾತ್ರವಿಲ್ಲ ಕೇಶಗಳೆಂಬುದು ಲೇಷ ಮಾತ್ರವಿಲ್ಲ ನಾರಾಯಣ ಎನ್ನಿರೋ ಶಿನರ ಹರಿಪಾರಾಯಣ ಮಾಡಿರೋ ಚೋರರ ಭಯವಿಲ್ಲವೋ ಹರಿನಾಮಕ್ಕೆ ಯಾರ ಅಂಜಿಕೆವಿಲ್ಲವೋ ಊರ ನಾಳುವುದರೆಗೆ ನೀತಿ ಪೀತಿಗಳಿಲ್ಲ ಕೋರ ಬತಕವೆಲ್ಲ ದೂರ ಮಾಡುವುದಕ್ಕೆ ನಾರಾಯಣ ಎನ್ನಿರೋ ಶಿನರ ಹರಿಪಾರಾಯಣ ಮಾಡಿರೋ ಸಾನವ ಮಾಡಲಿಕ್ಕೆ ಮಾನವರಿಗೆ ಮೌನ ಮಂತ್ರಗಳಿಕೆ ದೀನ ಪಾಲಕ ನಮ್ಮ ಬೆಟ್ಟ ತೋಡಿಯನೆ ಚಾಣಕ್ಯ ಸರಿಯುಂಟೆ ಪುರಂದರ ವಿಠಲನ ನಾರಾಯಣ ಎನ್ನಿರೋ ಶಿನರ ಹರಿಪಾರಾಯಣ ಮಾಡಿರೋ ಶಿನರ ಹರಿಪಾರಾಯಣ ಮಾಡಿರೋ. ಧನ್ಯವಾದಗಳು. वरगजवदनं अनन्वयचरितं वरगजवदनं अनन्वयचरितं करुणारसलसितोत्फलनयनं वरगजवदनं
लसितोत्फलनयनं कनिमलरहितो सुरगणमुदितो कनिमलरहितो सुरगणमुदितो व्यासनारदादिपूजितपादो श्री विनायकं नमाम्यहम् दया निधिं शुभवरदं श्रीविनायकं नमाम्यहम् 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 अभीष्टवरदम् अनुग्रहफलदम् अभीष्टवरदम् अनुग्रहफलदम् सुरभीमधुरवरोदयचतुरम् अभीष्टवरदम् अनुग्रहफलदम् सुरभीमधुरवरोदयचतुरम् चिन्मयरूपं चित्रिशभरितं चिन्मयरूपं चित्रिशभरितं क्लेशधीपुरोलचितं देवो श्री विनायकं नमाम्यहम् दया निधिं शुभवरदं श्रीविनायकं नमाम्यहम् श्रीविनायकं नमाम्यहम् श्रीविनायकं नमाम्यहम्
ನೋವು ನಿರಾಶೆ ಕೊನೆಯಾಯಿತೀಗ ಸೆರೆವಾಸ ಕೊನೆಗೊಂಡು ಜಯ ಕಂಡ ದಿನವೇ ಅಡಿವೆಂದು ಬರೆದಂತೆ ಉಳಿದಂಥ ನೆಲವೇ ದೇಶ ನನ್ನ ದೇಶ ದೇಶ ನನ್ನ ದೇಶ ದೇಶ ನಮ್ಮ ದೇಶ ದೇಶ ನಮ್ಮ ದೇಶ ಆ हम बुलबुले हैं इसके है गुलसिता हमारा सारे जहां से अच्छा हिंदुसिता हमारा ಧುಮ್ಮಿಕ್ಕಿ ಜರಿಯಂತೆ ಮುನ್ನುಗ್ಗಿ ಎದೆಗುಂದದೆ ಹೋರಾಡಿ ಮಡಿದ ಜನರು ಈ ದಾಸ್ಯ ಕೊನೆಯಾಗಲು ಈ ದೇಶ ಹಸನಾಗಲು ಈ ಜೀವ ಪಣವಾಗಿರಲು ತಾಯಿ ಭಾರತಾಂಬೆ ಎಲ್ಲ ನಿನ್ನ ಸೇವೆ ಒಂದೇ ದೇಶಭಕ್ತಿ ಅದುವೇ ನಮ್ಮ ಶಕ್ತಿ ಮೋಸ ಬಲು ಮೋಸ ಕೊಳುಕೊಳ್ಳುವವರಂತೆ ವೇಷ ಕುದಿವಾಗ ಬಿಸಿ ರಕ್ತ ಅಡಿವಿಲ್ಲ ಒಂದು ನಿಮಿಷ ಪ್ರತಿ ನಾಡಿ ಮಿಡಿವಾಗ ಪ್ರತಿಧ್ವನಿಯೇ ನಮದು ನಮದೆ ಭರತ ನೆಲ ದೇಶ ನನ್ನ ದೇಶ ದೇಶ ನನ್ನ ದೇಶ ದೇಶ ನಮ್ಮ ದೇಶ ದೇಶ ನಮ್ಮ ದೇಶ ದೇಶ ನಮ್ಮ ದೇಶ ದೇಶ ಭಾರತ ದೇಶ ಧನ್ಯವಾದ ರಾಮ 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 ಜಯ ರಾಮ 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 ದಶರಥ ನಂದನ ರಾಮ 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 ದಶಮುಖ ಮರ್ದನ ರಾಮ 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 ದಶರಥ ನಂದನ ರಾಮ 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 ದಶಮುಖ ಮರ್ದನ ರಾಮ 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 ಪಶುಪತಿ ರಂಜನ ರಾಮ 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 ಪಾಪ ವಿಮೋಚನ ರಾಮ 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 ಪಶುಪತಿ ರಂಜನ ರಾಮ 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 ಪಾಪ ವಿಮೋಚನ ರಾಮ 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 ಜಯ ರಾಮ 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 ಜಯ ರಾಮ 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 ಅನಾಥ ರಕ್ಷಕ ರಾಮ 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 ಆಪದ್ ಬಾಂಧವ ರಾಮ 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 ಅನಾಥ ರಕ್ಷಕ ರಾಮ 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 ಆಪದ್ ಬಾಂಧವ ರಾಮ ರಾಮ ರಾಮ
राम राम जय राम 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 जय राम 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 ಕೋಳಿ ಕೂಗಿತ್ತಕ್ಕ ತಂಗಿ ನಂದನವನಕ ಬೆಳಗಾಗಿ ಬೆಳ್ಳಿಯ ಚುಕ್ಕಿ ಉದಯದ ಬಳಿಕ ಕೋಳಿ ಕೂಗಿತ್ತಕ್ಕ ತಂಗಿ ನಂದನವನಕ ಬೆಳಗಾಗಿ ಬೆಳ್ಳಿಯ ಚುಕ್ಕಿ ಉದಯದ ಬಳಿಕ ಮಂದಗಮನೆ ಯಾರೇದು ಹೊರಟಾರು ಬೀಸಕ್ಕ ಮಂದಗಮನೆ ಯಾರೇದು ಹೊರಟಾರು ಬೀಸಕ್ಕ ಓಂ ನಮ ಶಿವ ಎಂದು ಆಡು ಏಲಕ್ಕ ಓಂ ನಮ ಶಿವ ಎಂದು ಹಾಡು ಏಲಕ್ಕ ಮರಿಬಾರದಂತ ಶಬ್ದ ಮೂರು ಲೋಕಕ್ಕ ಮರಿಬಾರದಂತ ಶಬ್ದ ಮೂರು ಲೋಕಕ್ಕ ಕೋಳಿ ಕೂಗಿತ್ತಕ್ಕ ತಂಗಿ ನಂದನವನಕ ಬೆಳಗಾಗಿ ಬೆಳ್ಳಿಯ ಚುಕ್ಕಿ ಉದಯದ ಬಳಿಕ ಸಮ ಸಮ ಎರಡು ಪರಡಿ ಕಲ್ಲು ಸಮ ತೂಕ ಸಮ ಸಮ ಎರಡು ಪರಡಿ ಕಲ್ಲು ಸಮ ತೂಕ ನಡು ಮಧ್ಯದಲ್ಲಿ ಹಾಯುಂ ತೇಜಿಸಲೆದೇಕ ನಡು ಮಧ್ಯದಲ್ಲಿ ಹಾಯುಂ ತೇಜಿಸಲೆದಾಕ ಕಂಠಸ್ಥಾನ ಲಿಂಗ ಮುತ್ತು ಹೋಲಾಡು ಫಲಕ ಕಂಠಸ್ಥಾನ ಲಿಂಗ ಮುತ್ತು ಹೋಲಾಡು ಫಲಕ ಕೋಳಿ ಕೂಗಿತ್ತಕ್ಕ ತಂಗಿ ನಂದನವನಕ ಬೆಳಗಾಗಿ ಬೆಳ್ಳಿಯ ಚುಕ್ಕಿ ಉದಯದ ಬಳಿಕ ಕೋಳಿ ಕೂಗಿತ್ತಕ್ಕ ತಂಗಿ ನಂದನವನಕ ಬೆಳಗಾಗಿ ಬೆಳ್ಳಿಯ ಚುಕ್ಕಿ ಉದಯದ ಬಳಿಕ ಕಾಳಕರ್ಮ ಕಾವಲುಗಾರ ಗುಂಟೊಂದು ಆದಕ್ಕ ಕಾಳಕರ್ಮ ಕಾವಲುಗಾರ ಗುಂಟೊಂದು ಆದಕ್ಕ ಅಷ್ಟಮದ ಬುಟ್ಟಿಯ ಕೆರೆ ಆತನು ಬೀಸಕ್ಕ ಅಷ್ಟಮದ ಪುಟ್ಟಿಯ ಕೆರೆ ಆತನು ಬೀಸಕ್ಕ ಸಾಕಬೇಕು ತೂಕ ಮಾಡಿ ಹಾಕು ಎರಡು ನೂಕ ಸಾಕಬೇಕು ತೂಕ ಮಾಡಿ ಹಾಕು ಎರಡು ನೂಕ ಕೋಳಿ ಕೂಗಿತ್ತಕ್ಕ ತಂಗಿ ನಂದನವನಕ ಬೆಳಗಾಗಿ ಬೆಳ್ಳಿಯ ಚುಕ್ಕಿ ಉದಯದ ಬಳಿಕ ಕೋಳಿ ಕೂಗಿತ್ತಕ್ಕ ತಂಗಿ ನಂದನವನಕ ಬೆಳಗಾಗಿ ಬೆಳ್ಳಿಯ ಚುಕ್ಕಿ ಉದಯದ ಬಳಿಕ ಬೆಳಗಾಗಿ ಬೆಳ್ಳಿಯ ಚುಕ್ಕಿ ಉದಯದ ಬಳಿಕ ಬೆಳಗಾಗಿ ಬೆಳ್ಳಿಯ ಚುಕ್ಕಿ ಉದಯದ ಬಳಿಕ. ಧನ್ಯವಾದಗಳು. ಶೆಟ್ಟಿಯವರ ಮಕ್ಕಳು